ನಮಸ್ಕಾರ ವೀಕ್ಷಕರೇ, ವಿಶ್ವ ಪರಿಸರ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಶನ್ ಕೌಡೂರು. ಈಗ ಜೂನ್ 5 ಇವತ್ತು. ಸೊ ಎಲ್ಲಾ ಕಡೆನೂ ಕೂಡ ಬೆಳಿಗ್ಗೆಯಿಂದಲೇ ಯಾವೆಲ್ಲ ರೀತಿಯಾಗಿ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಬೆಳಿಗ್ಗೆಯಿಂದಲೇ ಕಣ್ತುಂಬಿಸಿಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ದಿವಸ ಮಾತ್ರನ ವಿಶ್ವ ಪರಿಸರ ದಿನ ಅನ್ನುವಂಥದ್ದು ಅಥವಾ ಈ ದಿನವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ಇದರಿಂದ ಏನೆಲ್ಲ ಲಾಭಗಳಿದೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಚರ್ಚೆಯಲ್ಲಿರುವಂತಹ ವಿಷಯ. ಹಾಗಾಗಿ ಇವತ್ತಿನ ದಿವಸ ಮಾತ್ರ ಇದಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಅಥವಾ ವರ್ಷ ಪೂರ್ತಿ ಈ ಒಂದು ದಿನವನ್ನು ಎಷ್ಟರ ಮಟ್ಟಿಗೆ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪರಿಸರ ಪ್ರಕೃತಿ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು. ಹಾಗಾಗಿ ಇದರ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ನಮ್ಮ ಜೊತೆ ವಿಶೇಷವಾದಂತಹ ಅತಿಥಿ ಇದ್ದಾರೆ. ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ರಾಜಮುನಿ ರಾಮಕುಂಜ ಅವರಿದ್ದಾರೆ. ಸೊ ಅವರನ್ನ ಮೊದಲದಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರಾಜಮಣಿ ಅವರೇ, ಈಗ ಪ್ರಮುಖವಾಗಿ ನೋಡ್ಬೋದು ಎಲ್ಲಾ ಕಡೆನೂ ಕೂಡ ಈ ದಿನ ಅಂದ್ರೆ ಜೂನ್ 5ರಂದು ಪರಿಸರ ದಿನ ಆಚರಣೆಯನ್ನು ಮಾಡ್ತಾರೆ ವಿಶ್ವದಾದ್ಯಂತ. ಈ ಒಂದು ಆಚರಣೆ, ಈಗ ಇದರ ಬಗ್ಗೆ ಆಚರಣೆ ಬಗ್ಗೆ ಮೊದಲಾಗಿ ಹೇಳಿ, ಆಮೇಲೆ ನಂತರ ಅದರಲ್ಲಿ ಏನೆಲ್ಲ ಲೋಪದೋಷಗಳಿದೆ ಅದನ್ನ ಮತ್ತೆ ಚರ್ಚೆಯನ್ನು ಮಾಡ್ಕೊಂಡು ಹೋಗೋಣ. ಹಾಗಾಗಿ ಇವತ್ತು ಈ ದಿನದ ವಿಶೇಷತೆ ಏನು ಅಂತ ಹೇಳಿ. ಈ ದಿನದ ವಿಶೇಷ ಅಂತಂದ್ರೆ ಒಂದು ಪರಿಸರ ರಕ್ಷಣೆ ನಮ್ಮ ಮುಖ್ಯ ಉದ್ದೇಶ. ಪರಿಸರ ರಕ್ಷಣೆ ಮುಖ್ಯ ಉದ್ದೇಶ. ಈ ಉದ್ದೇಶದ ಹಿನ್ನೆಲೆ ಇರತಕ್ಕಂಥ ವಿಚಾರಗಳೇನು, ಅದು ಅಟ್ಲೀಸ್ಟ್ ಜನರಿಗೆ ತಲುಪಲಿ ಅನ್ನೋ ದೃಷ್ಟಿಯಿಂದ ಅದ ಅನಿವಾರ್ಯತೆ ಕುರಿತಾಗಿ ಜನಸಾಮಾನ್ಯರಿಗೆ ಕೂಡ ಅದು ಮುಟ್ಲಿ ಅನ್ನೋ ನೆಲೆಯಲ್ಲಿ ಒಂದು ದಿನ ಅನ್ನೋದನ್ನು ಮಾಡಿದ್ದಾರೆ ಅಷ್ಟೇ. ಈಗ ಬೇರೆ ಬೇರೆ ದಿನಗಳಿದೆ, ಬೇರೆ ಬೇರೆ ದಿನಾಚರಣೆಗಳನ್ನು ಮಾಡ್ತಾರೆ. ಅದರಲ್ಲಿ ಸ್ವಾತಂತ್ರ್ಯ ಇದು ಕೂಡ ಒಂದು, ಈ ವಿಶ್ವ ಪರಿಸರ ದಿನ ಅನ್ನೋದು ಕೂಡ ಒಂದು. ಅಂದರೆ ಜನರಿಗೆ ಪರಿಸರ ಅಂದರೆ ಏನು, ಅದಕ್ಕೂ ಮನುಷ್ಯನಿರೋ ಸಂಬಂಧಗಳೇನು, ಯಾಕೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು, ಅದನ್ನು ಯಾಕೆ ಸುಸ್ಥಿತಿಯಲ್ಲಿ ಇಡಬೇಕು ಅಂತಕ್ಕ ಎಲ್ಲ ವಿಚಾರಗಳನ್ನು ಒಳಗೊಂಡು ಇರುತ್ತದೆ ಇದು. ಅದು ಜನಗಳಿಗೆ ಅದನ್ನು ತಲುಪಿಸಬೇಕು, ಆ ಮೆಸೇಜನ್ನು ಅನ್ನೋ ನೆಲೆಯಿಂದ ಒಂದು ವಿಶ್ವ ಪರಿಸರ ದಿನ ಅಂತ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೇವಲ ಈ ಒಂದು ದಿವಸಕ್ಕೆ ಮಾತ್ರ ಇದು ಸೀಮಿತವಾಗಿದೆಯಾ ಅಂತ ಹೇಳಿ ಇದು ಬಹಳ ದೊಡ್ಡ ನಮ್ಮ ದುರಂತ. ಅಂದರೆ ಈ ಪ್ರಶ್ನೆ ಹಿನ್ನೆಲೆ ಇರತಕ್ಕಂಥ ವಿಚಾರ. ನಮ್ಮಲ್ಲಿ ಎಲ್ಲ ದಿನಾಚರಣೆಗಳು ಕೂಡ ಏನಿದೆ ಅಂದರೆ ಒಂದು ದಿವಸಕ್ಕೆ ಮಾತ್ರ ಸೀಮಿತಗೊಂಡು ಮರು ದಿವಸದಿಂದ ಯಥಾ ಪ್ರಕಾರ ಈ ದಿನಾಚರಣೆ ಹಿಂದಿನ ದಿವಸವರೆಗೆ ಏನಿತ್ತೋ ಅದುವೇ ಇದು ಆಚರಣೆ ನಂತರದ ಅದುವೇ ಮತ್ತೆ ಕಂಟಿನ್ಯೂ ಆಗ್ತದೆ. ಇದು ಕೇವಲ ಇಲ್ಲಿಗೆ ಮಾತ್ರ. ನನಗೆ ಬಹಳ ದುಃಖ ಅಂತಂದರೆ ಏನು ಅಂತಂದರೆ, ಈಗ ನಿನ್ನೆ ಕೂಡ ಒಬ್ಬರು ನನಗೆ ಫೋನ್ ಮಾಡಿದ್ದು ವಿಶ್ವ ಪರಿಸರ ದಿನಾಚರಣೆ ಕುರಿತು ನಿಮ್ಮ ಅಭಿಪ್ರಾಯ ಏನು ಅಂತೇಳಿ. ನನಗೆ ಅನಿಸ್ತದೆ ಏನು ಅಂತಂದರೆ, ಇದು ಒಂದೇ ದಿವಸಕ್ಕೆ ಸೀಮಿತಗೊಂಡು ಕೆಲವೊಂದು ಸರ್ಕಾರಿ ಕಾರ್ಯಕ್ರಮದಲ್ಲ ಆ ಚೌಕಟ್ಟಿನ ಒಳಗಡೆ ಮಾತ್ರ ಇದನ್ನ ಸೀಮಿತಗೊಳಿಸಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಒಂದೇ ದಿವಸಕ್ಕೆ ಒಂದು ಗೆಸ್ಟನ್ನು ಬರಲಿಕ್ಕೆ ಹೇಳ್ತಾರೆ, ಯಾರೋ ಅಲ್ಲಿನ ಒಬ್ಬ ಜನಪ್ರತಿನಿಧಿಯನ್ನು ಕೂತುಗೊಳಿಸ್ತಾರೆ. ಅದೇ ರೀತಿಯಲ್ಲಿ ಕೆಲವು ಶಾಲಾ ಕಾಲೇಜು ವಿದ್ಯಾಸಂಸ್ಥೆಗಳಿಗೆ, ಶಿಕ್ಷಣ ಕ್ಷೇತ್ರಗಳಿಗೆ ಕೆಲವು ಸರ್ಕ್ಯುಲರ್ನ ಕಳಿಸ್ತಾರೆ. ಕಳಿಸಿ ಇಂಥದ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಮಾಡ್ತಾರೆ. ಎಷ್ಟು 1 ಗಂಟೆ 1.25 ಗಂಟೆಗಳ ಕಾರ್ಯಕ್ರಮ ಮಾಡ್ತಾರೆ. ಒಬ್ಬ ಫೋಟೋಗ್ರಾಫರ್ ಬರ್ತಾನೆ, ಫೋಟೋ ತೆಗಿತಾನೆ. ಪೇಪರ್ ರಿಪೋರ್ಟರ್ಸ್ ಬರ್ತಾರೆ, ಅವರು ಬರ್ಕೊಳ್ತಾರೆ. ಸಾಮಾನ್ಯವಾಗಿ ಮುಖ್ಯ ಅತಿಥಿಗಳು ಮಾತನಾಡಿದವರು ಏನು ಬರೆಯುವುದಿಲ್ಲ. ಅವತ್ತು ಯಾರು ಶಾಸಕರು, ಜನಪ್ರತಿನಿಧಿಗಳು ಯಾರು ಬಂದಿದ್ರೆ ಅವರನ್ನು ಹೈಲೈಟ್ ಮಾಡ್ತಾರೆ, ಅವ್ರು ಏನು ಹೇಳಿದ್ರು ಅಂತ ಎಷ್ಟು ವಿಚಾರ ಕೊಡ್ತಾರೆ. ಅಂದ್ರೆ ಅವರಿಗೆ ಅಲ್ಲಿ ವಿಚಾರ ಮುಖ್ಯ ಆಗುದಿಲ್ಲ. ಅವರಿಗೆ ಮರು ದಿವಸ ಏನಾಗಬೇಕು ಅಂದ್ರೆ ಪೇಪರ್ ಅಲ್ಲಿ ಬರಬೇಕು ಒಂದು. ಎರಡನೇದಾಗಿ ಏನು ಅಂತಂದ್ರೆ ಅವರವರ ಡಿಪಾರ್ಟ್ಮೆಂಟ್ಗಳಿಗೆ ಅವತ್ತೇ ಸಂಜೆ ಒಳಗಡೆ ಫೈಲ್ ಬಿಲ್ಡಪ್ ಮಾಡಿ ಅವರಿಗೆ ಫೋಟೋ ಸಮೇತ ವರದಿನ ಅವರಿಗೆ ಕಳಿಸಬೇಕು. ಅಲ್ಲಿಗೆ ಮುಕ್ತಾಯ. ಇದಿಷ್ಟೇ, ಬೇರೆ ಏನಿಲ್ಲ. ಒಂದು ಕಾಫಿ ತಿಂಡಿ ಬಂದ ಗೆಸ್ಟಿಗೆ ಆಯ್ತು, ಮುಕ್ತಾಯ. ಇದಿಷ್ಟಕ್ಕೆ ಸೀಮಿತಗೊಂಡಿದೆ. ಇದು ನಮ್ಮ ಬಹಳ ದೊಡ್ಡ ದುರಂತ ಅಂತ ಅರ್ಥ. ಒಂದು ಚಿಕ್ಕ ಮಗುವಿನ ಹುಟ್ಟುಹಬ್ಬ ಆಚರಣೆ ತರ ಕೇವಲ ಒಂದು ದಿವಸ ಆಚರಣೆ ಮಾಡ್ತಾರೆ, ಮರು ದಿವಸ ಎಲ್ಲಾನು ಕೂಡ ಮನೆಯನ್ನು ಗುಡಿಸಿ ಸ್ವಚ್ಛ ಮಾಡಿ ಬಿಡ್ತಾರೆ ಅಷ್ಟೇ. ಅಟ್ಲೀಸ್ಟ್ ಮಗುವಿಗೆ ಅಲ್ಲಿ ಸಂತೋಷ ಆದ್ರೆ ಇದೆ. ಈಗ ಮಗುವಿಗೆ ಆ ದಿನಾಚರಣೆ ಕುರಿತಾಗಿ ಅದಕ್ಕೊಂದು ಸಂತೋಷ ಇದೆ, ಜಸ್ಟ್ ಮೋಟಿವೇಶನ್ ಅದಕ್ಕೆ ಪಾಪ ಮಗುವಿಗೆ ಅದಾದ್ರೂ ಇದೆ. ಇಲ್ಲಿ ಅದು ಕೂಡ ಇಲ್ಲ, ಇಲ್ಲಿ ಯಾವುದೂ ಇಲ್ಲ. ಕೇವಲ ಅವರು ಹೇಳಿದ್ದಾರೆ ಅನ್ನೋ ನೆಲೆಯಿಂದ ಇವರು ಮಾಡ್ತಾ ಇದ್ದಾರೆ. ಇವರಿಗೆ ಬೇಕಾಗಿಲ್ಲ. ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮ ಮಾಡಿದ್ದೀರಿ ಅನ್ನೋದನ್ನ ಲಿಸ್ಟ್ ತೋರಿಸಬೇಕು. ಸರ್ಕಾರಿ ಕಾರ್ಯಕ್ರಮಗಳು ತುಂಬಾ ಇದೆ, ಅದೆಲ್ಲ ಲಿಸ್ಟ್ ಮಾಡಿ ಅವರಿಗೆ ಕೊಡಬೇಕು. ಆಯ್ತು, ಅಲ್ಲಿಗೆ ಮುಕ್ತಾಯ ಅಂತ ಅರ್ಥ. ಬೇರೆ ಎಂಥದೂ ಇಲ್ಲ. ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಕೂಡ ಇದರಲ್ಲಿ ಆಗುದಿಲ್ಲ. ವರ್ಷಕ್ಕೊಂದ್ಸಲ ನಮಗೆ ಗೊತ್ತಾವ ಇವತ್ತು ವಿಶ್ವ ಪರಿಸರ ದಿನ, ನಾಳೆ ಮತ್ತೊಂದು ದಿನ, ಬೇರೆ ಬೇರೆ ದಿನಗಳು ಉಂಟು ನಮ್ಮಲ್ಲಿ. ಆದರೆ ಆಗುವಂಥದ್ದು ಎಂಥದ್ದು ಇಲ್ಲ. ಈಗ ಅದು ಕೂಡ ನನಗೆ ಬಹಳ ಬೇಸರ ಇನ್ನೊಂದು ಅಂತಂದರೆ, ಈ ವಿಶ್ವ ಪರಿಸರ ದಿನಾಚರಣೆ ಬಿಟ್ಟು ಉಳಿದ ದಿನಾಚರಣೆಗಳು ತುಂಬ ಇದೆ. ಈಗ ಇತ್ತೀಚೆಗೆ ಏನಾಗ್ತಾ ಉಂಟು ಅಂದರೆ
ಆ ದಿನಾಚರಣೆಗೆ ಸಂಬಂಧಪಟ್ಟಂತಹ ಯಾವುದೊಂದು ಜನವರ್ಗ, ಅದು ಜಾತಿ ಇರ್ಬೋದು, ಧರ್ಮ ಇರ್ಬೋದು, ಇದರ ಆಧಾರದ ಮೇಲೆ ಅಂಥ ಗೆಸ್ಟ್ಗಳನ್ನು ಬರಲಿಕ್ಕೆ ಹೇಳಿ ಅವರಿಂದ ಸ್ಪೀಚ್ ಮಾಡಿಸುವಂಥದ್ದು. ಅಂದರೆ ಇದೇ ಅವರನ್ನು ತೃಪ್ತಿಪಡಿಸುವಂಥದ್ದು ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಸರ್ಕಾರವನ್ನು ಇವರು ತೃಪ್ತಿಪಡಿಸುವಂಥದ್ದು. ಬೇರೆ ಎಂಥದ್ದು ಇಲ್ಲಿ ಆಗ್ತಾ ಇಲ್ಲ. ಕೇವಲ ಒಂದು ಧರ್ಮವನ್ನು ಇಂಥ ಒಂದು ಆಚರಣೆಯಲ್ಲೂ ಕೂಡ ತರ್ತಾರಪ್ಪ, ತರ್ತಾರೆ. ಈಗ ಅಲ್ಲಮ ಜಯಂತಿ ಇರ್ಬೋದು, ಜಡದಾಸ ಜಯಂತಿ ಇರ್ಬೋದು, ಬಸವಣ್ಣನ ಜಯಂತಿ ಇರ್ಬೋದು, ಅಥವಾ ಸರ್ವಜ್ಞನ ಜಯಂತಿ ಇರ್ಬೋದು, ಇಲ್ಲೆಲ್ಲ ಕಡೆಗಳಲ್ಲಿ ಅದಕ್ಕೆ ಯಾರು ಸಂಬಂಧಪಟ್ಟ ಜಾತಿಯವರಿದ್ದಾರೆ ಅವರನ್ನು ವೇದಿಕೆಯಲ್ಲಿ ಕೂತುಗೊಳಿಸುವುದು ಅವರ ಒಂದು ರೀತಿಯ ತುಷ್ಟೀಕರಣ. ಇದು ಬೇರೆ ಈ ದಿನಾಚರಣೆಗಳಿಂದ ಬೇರೆ ಯಾವುದೇ ಅರ್ಥವತ್ತಾಗಿರತಕ್ಕಂಥ ಒಳಗಡೆ ಏನು ಗರ್ಭೀಕರಿಸಿಕೊಂಡಿದೆ ಆ ವಿಚಾರದ ಒಳಗಡೆ ಅದು ಖಂಡಿತವಾಗಿಯೂ ಕೂಡ ನಮ್ಮಲ್ಲಿ ಇವತ್ತು ಯಶಸ್ವಿ ಆಗ್ತಾ ಇಲ್ಲ. ಇದರ ಜೊತೆಗೆ ಹೊಸ ಹೊಸ ದಿನಾಚರಣೆಗಳನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ಕಾರದವರು. ಇಂಥ ಒಂದು ವರ್ಗದವರನ್ನು ಸೆಳೆಯಲಿಕ್ಕೋಸ್ಕರ, ಮತದಾರರನ್ನು ಓಲೈಕೆ ಮಾಡ್ಲಿಕ್ಕೋಸ್ಕರ ಒಂದು ಹೊಸ ರೀತಿಯಾದಂತ ಒಂದು ದಿನವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ. ಇದಷ್ಟೇ ಇರುವಂತದ್ದು. ಈಗ ಅದೇ ರೀತಿಯಾಗಿ ಇವತ್ತು ಬೆಳಿಗ್ಗೆ ಪ್ರಮುಖವಾಗಿ ನಾವು ಬರುವಂತಹ ಸಂದರ್ಭದಲ್ಲಿ ಎಲ್ಲಾ ರಸ್ತೆಗಳಲ್ಲೂ ಕೂಡ ಕೇವಲ ಮೈದಾನವಾಗಿರ್ತದೆ, ರಸ್ತೆಯ ಅಕ್ಕಪಕ್ಕದಲ್ಲಿ ಕೂಡ. ಆದ್ರೆ ಇವತ್ತು ಎಲ್ಲಾ ರಸ್ತೆಯ ಎರಡು ಭಾಗದಲ್ಲೂ ಕೂಡ ಅಲ್ಲಲ್ಲಿ ಗಿಡಗಳನ್ನು ಇಟ್ಟು ಹೋಗಿಬಿಟ್ಟಿದ್ದಾರೆ. ಅಂದ್ರೆ ಇವತ್ತು ಪರಿಸರ ದಿನ, ಇವತ್ತು ಅದನ್ನ ನೆಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಕೇವಲ ಈ ಒಂದು ದಿವಸದ ದಿನ ಮಾತ್ರ ನೆನಪಾಗ್ತದೆ ಪರಿಸರವನ್ನು ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ. ಹಾಗಾಗಿ ಈಗ ರಸ್ತೆಯಲ್ಲಿ ವಾಹನಗಳಲ್ಲಿ ಹೋಗುವಾಗ್ಲೂ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ, ಅಲ್ಲಲ್ಲಿ ಚಿಕ್ಕ ಚಿಕ್ಕ ಗಿಡ ಇಟ್ಟಿದ್ದಾರೆ, ಅದನ್ನು ಮತ್ತೆ ಯಾರೋ ಅತಿಥಿಗಳು ಬರ್ತಾರೆ ಅದನ್ನು ನೆಡುವಂತ ಒಂದು ಪದ್ಧತಿಯನ್ನು ಮಾಡುವಂತದ್ದು. ಇದು ಕೇವಲ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ, ಅಂದ್ರೆ ಈ ಒಂದು ದಿನದಲ್ಲಿ ಮಾತ್ರ ಮರ ಗಿಡಗಳನ್ನು ಬೆಳೆಸುವಂತದ್ದು, ಉಳಿದ ದಿನ ನಮ್ಗೆ ಬೇಡವಾ? ಹಾಗಾದ್ರೆ ನಾನು ಈಗಲೇ ಹೇಳಿದಲ್ಲ, ಅದರ ಹಿನ್ನೆಲೆ ಸ್ಪಿರಿಟ್ ಅನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಅದರ ಹಿನ್ನೆಲೆ ಸ್ಪಿರಿಟ್ ಅನ್ನು ಅರ್ಥ ಮಾಡಿಕೊಳ್ಳಿಲ್ಲ ನಾವು. ಕೇವಲ ಅದೊಂದು ರೀತಿಯ ಏನು ಅಂತಂದ್ರೆ ಇದನ್ನು ಮಾಡಬೇಕು ಅನ್ನುವ ನೆಲೆಯಿಂದ ಅದು ಒತ್ತಡವೋ ಅಥವಾ ಅವರ ಅನಿವಾರ್ಯತೆಯೋ ಇವುಗಳನ್ನೆಲ್ಲ ಒಳಗೊಂಡು ಅಂತ ಇರುವಂಥದ್ದಷ್ಟೇ ಹೊರತು ಬೇರೆ ಅದರಲ್ಲಿ ಏನೂ ಕೂಡ ಸಮಾಜಕ್ಕಾಗಲಿ ಅಥವಾ ಬೇರೆ ಜನಗಳಿಗೆ ಏನೂ ಕೂಡ ಅದರ ಪ್ರಯೋಜನ ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಇವತ್ತು ಗಿಡವನ್ನು ಪ್ರದರ್ಶನಕ್ಕೆ ಇಡ್ತಾರೆ, ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಅಂದುಕೊಂಡವನನ್ನ ಅಂತ ಲೇಬಲನ್ನು ಹಾಕಿ ಆ ವ್ಯಕ್ತಿಯನ್ನು ಬರಲಿಕ್ಕೆ ಹೇಳಿ ಅವನಿಂದ ಅದನ್ನ ಗಿಡವನ್ನು ನಡೆಸ್ತಾರೆ. ಹೆಚ್ಚು ವಿಷಯ ಬರುವ ವರ್ಷ ಆ ಗಿಡ ಇರುವುದಿಲ್ಲ, ಬರುವ ವರ್ಷ ಮತ್ತೆ ವಾಪಸ್ ಅದೇ ಹೊಂಡಕ್ಕೆ ಇನ್ನೊಂದು ಗಿಡ ನೆಡತಕ್ಕಂತಹ ಒಂದು ದುರಂತ ಕೂಡ ನಮ್ಮದಿದೆ ಇವತ್ತು. ಕೇವಲ ಒಂದು ಈಗ ಹೊಂಡ ತೆಗೆದ್ರೆ 5 ವರ್ಷಕ್ಕೆ ಅದೇ ಸಾಕಾಗ್ತದೆ, ಸಾಕಾಗ್ತದೆ, ತೊಂದರೆ ಇಲ್ಲ. ಇಷ್ಟಕ್ಕೆ ಮಾತ್ರ ಇದು. ಇದರ ಜೊತೆಗೆ ಅಂದ್ರೆ ಪ್ರಮುಖವಾಗಿ ಈ ಒಂದು ಪರಿಸರ ನಾಶವಾಗ್ಲಿಕ್ಕೆ ಅಥವಾ ಈ ಒಂದು ಪರಿಸರಕ್ಕೆ ಇಂಥ ಒಂದು ಸ್ಥಿತಿ ಬರ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿ, ಜನರೇನ ಅಥವಾ ಅವ್ರು ಮಾಡುವಂತ ವರ್ತನೆನ ಅಂತ ಹೇಳಿ ನೋಡಿ. ನಾನು ಈ ದಿನಾಚರಣೆಗಳ ಬಗ್ಗೆ ಇನ್ನೊಂದು ಮಾತು ನಾನು ಹೇಳ್ಬೇಕು ನಿಮಗೆ. ಇದೊಂದು ರೀತಿಯಲ್ಲಿ ಫ್ಯಾಷನೇಬಲ್ ಅಂತ ಇರ್ತದೆ. ಎಲ್ಲಾ ದಿನಾಚರಣೆಗಳಿಗೆ ಅನ್ನೋದು ಒಂದು ಫ್ಯಾಷನೇಬಲ್, ಅವರು ನೋಡ್ತಾರೆ, ಮಾಧ್ಯಮದಲ್ಲಿ ಬರ್ತದೆ, ಈ ರೀತಿಯಾದ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಮಾತ್ರ ಸೀಮಿತಗೊಂಡಿರೋದು. ಬೇರೆ ಯಾವುದು ಪ್ರಯೋಜನ ಕೂಡ ನಾನು 100 ಸಾರಿ ಹೇಳ್ತೇನೆ, ಇದರಲ್ಲಿ ಯಾವ ಪ್ರಯೋಜನ ಕೂಡ ಆಗುದಿಲ್ಲ, ಖಂಡಿತವಾಗಿ ಎಂಥದ್ದಾಗುದಿಲ್ಲ. 1 ಗಂಟೆ ಪ್ರೋಗ್ರಾಮ್, 3/4 ಗಂಟೆ ಪ್ರೋಗ್ರಾಮ್, ಬೇಕಿದ್ರೆ ಒಬ್ಬ ಗೆಸ್ಟ್ ಚೆನ್ನಾಗಿ ಒಬ್ಬ ಬಂದು ರಿಸರ್ಚ್ ಬರ್ತಾನೆ ಮಾತಾಡ್ತೇನೆ ಅಂತಂದ್ರೆ ಅರ್ಧದಲ್ಲಿ ಎದ್ದು ಹೋಗುವವರು ಕೂಡ ಇದ್ದಾರೆ ವೇದಿಕೆಯಿಂದ. ಅವರಿಗೆ ಕೇವಲ ಏನು ಅಂತಂದ್ರೆ ಅವರೊಂದು ಅಲ್ಲಿ ಬಂದು ಸ್ಥಾಪನೆ ಆಗಬೇಕು, ಜನಗಳಿಗೆ ಮುಖ ತೋರಿಸಬೇಕು, ಅಲ್ಲಿಗೆ ಮುಕ್ತ ಆಯ್ತು. ಬೇರೆ ಏನು ಇದರಲ್ಲಿ ಇದಾಗುವಂಥದ್ದಿಲ್ಲ. ಇಂಥ ಆಚರಣೆ ದಿವಸ ಪಬ್ಲಿಸಿಟಿ ಕೊಡುವಂಥದ್ದು, ಪಬ್ಲಿಸಿಟಿಗೋಸ್ಕರ ಮಾತ್ರ, ಪಬ್ಲಿಸಿಟಿಗೋಸ್ಕರ. ಅದರಲ್ಲಿ ನಿಜ ಆ ಒಂದು ಸೀರಿಯಸ್ನೆಸ್ ಅದರಲ್ಲಿ ಖಂಡಿತವಾಗಿ ಕೂಡ ಅದರಲ್ಲಿ ಇಲ್ಲ, ಇಲ್ಲ. ಸೀರಿಯಸ್ನೆಸ್ ಬರಬೇಕು, ಹಾಗಿದ್ರೆ ಮಾತ್ರ ಎಲ್ಲ ದಿನಾಚರಣೆಗಳಿಗೆ ಒಂದು ಅರ್ಥವಂತಿಕೆ ಇದೆ. ಆ ಸೀರಿಯಸ್ನೆಸ್ ಇಲ್ಲದ್ರೆ ಯಾವುದೂ ಕೂಡ ಇಲ್ಲ. ನಮ್ಮಲ್ಲಿ ಪರಿಸರ ಹಾಳಾಗುವಂಥದ್ದು ಆ ರೀತಿಯಲ್ಲಿ, ಅಂದ್ರೆ ಪರಿಸರ ರಕ್ಷಣೆ ಅಂತ ಹೇಳ್ತಾನೆ ಇನ್ನೊಂದು ಕಡೆಯಲ್ಲಿ ಏನಾಗ್ತಾ ಉಂಟು ಅಂದರೆ ಪರಿಸರ ನಾಶ ಆಗ್ತಾನೆ ಇದೆ. ಅಭಿವೃದ್ಧಿಯ ಹೆಸರನ್ನು ಹೇಳಿಕೊಂಡು ಈ ಪರಿಸರದ ಮೇಲೆ ನಾವು ಮಾಡ್ತಕ್ಕಂಥ ದಬ್ಬಾಳಿಕೆ, ಹೆಸರು ಪರಿಸರ ಸಂರಕ್ಷಣೆ, ಅದರ ಮೇಲೆ ಮಾಡತಕ್ಕಂಥ ಅಭಿವೃದ್ಧಿ ಹೆಸರು ಮಾಡತಕ್ಕಂಥ ದೊಡ್ಡ ಒಂದು ದಬ್ಬಾಳಿಕೆ, ಒಂದು ದೌರ್ಜನ್ಯ. ಇಂಥ ಸ್ಥಿತಿ ಇವತ್ತು ಪ್ರತಿ ಒಂದು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ನಮ್ಮಲ್ಲಿ ಕಾಣ್ತಾ ಇದೆ. ತಾವು ಕೂಡ ಈಗ ಹೇಳಿದ್ರೆ ಅಭಿವೃದ್ಧಿ ಹೆಸರಲ್ಲಿ ಈಗ ಪ್ರಕೃತಿಯ ಮೇಲೆ ಶೋಷಣೆಗಳು ಕೂಡ ನಡೀತಾ ಇದೆ ಅಂತ. ಯಾವ ರೀತಿಯಾದಂತ ಒಂದು ಅಭಿವೃದ್ಧಿ ಅಂತ ಹೇಳ್ಬೋದು? ಅಂದ್ರೆ ಈಗ ಪ್ರಸ್ತುತವಾಗಿ ಕರಾವಳಿ ಪ್ರದೇಶಕ್ಕೆ ಗಮನಿಸಿದ್ರೆ ನಾವು ಇಲ್ಲಿ ಯಾವ ರೀತಿಯಾದಂತ ಒಂದು ಅಭಿವೃದ್ಧಿಯಿಂದ ಹೆಚ್ಚಾಗಿ ಶೋಷಣೆಗಳು ನಡೀತಾ ಇದೆ ಅಂತ ಹೇಳಿ. ಅಯ್ಯೋ ದೇವರೇ, ಬೇರೆ ಬೇರೆ ಈಗ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ನಾನು ಹೇಳ್ಬೇಕು. ಅಭಿವೃದ್ಧಿ ಅನ್ನೋದು ನನಗೆ ಅನಿಸ್ತದೆ, ಅಭಿವೃದ್ಧಿ ಅಂತಂದ್ರೆ ಕೇವಲ ಕಟ್ಟಡಗಳನ್ನು ಕಟ್ಟುವ ಅಭಿವೃದ್ಧಿ ಮಾತ್ರ ಜನ ಹೇಳ್ತಾರೆ ಹೊರತು ಕಟ್ಟಡದ ಒಳಗಿನ ಅಭಿವೃದ್ಧಿ, ಅಲ್ಲಿ ಕೆಲಸ ಕಾರ್ಯಗಳ ಬಗ್ಗೆ ಅಭಿವೃದ್ಧಿಯನ್ನು ನಮಗೆ ಇವತ್ತು ಕಾಣ್ತಾ ಇಲ್ಲ. ಇರಲಿ, ಇನ್ನೊಂದು
ರಸ್ತೆ ಕಾಮಗಾರಿಗೋಸ್ಕರ, ರಸ್ತೆಯನ್ನು ಅಭಿವೃದ್ಧಿಪಡಿಸೋಕ್ಕೋಸ್ಕರ, ಅಥವಾ ಇವತ್ತು ಇತ್ತೀಚಿನ ದಿನಗಳ ನಿಮಗೆ ನೇತ್ರಾವತಿ ನದಿ ತಿರುವು ಯೋಜನೆ ನಿಮಗೆ ಗೊತ್ತಿರುವುದು. ಹೆಚ್ಚು ಈ ನೇತ್ರಾವತಿ ನದಿ ತಿರುವು ಯೋಜನೆಯಿಂದ ಎಷ್ಟು ಲಕ್ಷಾಂತರ ಮರಗಳನ್ನು ಕಡಿದಿದ್ದಾರಂತ ಇಲ್ಲ, ಎಷ್ಟು ನೀರಿನ ಒಸರುಗಳನ್ನು ಬಂದ್ ಮಾಡಿದ್ದಾರಂತ ಇಲ್ಲ. ನಮ್ಮ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಈ ರಕ್ತವನ್ನು ಪೂರೈಕೆ ಮಾಡತಕ್ಕಂಥ ಬೇರೆ ಬೇರೆ ರೀತಿಯ ನರನಾಡಿಗಳೇನಿವೆಯೋ ಅವುಗಳನ್ನು ಮೂಲದಲ್ಲೇ ಕತ್ತರಿಸ್ತಕ್ಕಂಥ ಸ್ಥಿತಿ ಇವತ್ತು ನೇತ್ರಾವತಿ ನದಿ ತಿರುವು ಯೋಜನೆಯಲ್ಲಿ ಇವತ್ತು ಬಂದಿದೆ. ಅರ್ಥ ಅಲ್ಲ, ಇಂತಹ ಹಲವಾರು ರೀತಿಯ ಯೋಜನೆಗಳಿವೆ. ರಸ್ತೆ ಇರಬಹುದು, ನದಿ ತಿರುವು ಯೋಜನೆ ಇರಬಹುದು, ಅಥವಾ ಕಟ್ಟಗಳನ್ನು ಕಟ್ಟಡಿರುವಂಥದ್ದು. ಇವತ್ತು ಅಭಿವೃದ್ಧಿ ಏನಂತಂದರೂ ಪ್ರಕೃತಿಯ ಮೇಲೆ ದಬ್ಬಾಳಿಕೆಯೇ ಒಂದು ರೀತಿಯ ಅಭಿವೃದ್ಧಿ ಅನ್ನೋದ್ರ ನಮಗೆ ಆಗಿದೆ. ಇವತ್ತು ಅಭಿವೃದ್ಧಿ ಅಂತ ಕೂಡ ನಮಗೆ ಕಣ್ಣು ಹೋಗದೆ ಎಲ್ಲಿಗೆ ಅಂದರೆ ಕೇವಲ ಪರಿಸರ ನಾಶ ಅಂತ ಇವತ್ತು ಹೋಗ್ತಾ ಇದೆ. ಈಗ ಪ್ರತಿಯೊಂದು ಒಂದು ಪ್ರದೇಶದಲ್ಲಿ ಎಷ್ಟು ಜನವಸತಿ ಇದೆ, ಎಷ್ಟು ಸಂಖ್ಯೆ ಇದೆ, ಅದಕ್ಕೆ ಅನುಗುಣವಾಗಿ ಪರ್ಸೆಂಟೇಜ್ ಕಾಡು ಮರಗಳು ಅಲ್ಲಿ ಇರಬೇಕು ಅಂತ ಅರ್ಥ ಇದೆ, ಅರ್ಥ ಇಲ್ಲ. ಆದರೆ ಇವತ್ತು ಏನಾಗಿದೆ, ಪಾಶ್ಚಾತ್ಯ ದೇಶಗಳು ಇವತ್ತು ಹೋಲಿಸಿದರೆ ಅವರಲ್ಲಿ ಏನಾಗಿದೆ, ಕೆಲವು ದೇಶಗಳ ಇವತ್ತು ಏನಾಗಿದೆ, ಮೋರ್ ದ್ಯಾನ್ 65-70% ಕಾಡು ಇವತ್ತು ಅಲ್ಲಿ ಇದೆ, ಆ ಜನಸಂಖ್ಯೆ ಅನುಗುಣ. ಇವತ್ತು ನಮ್ಮಲ್ಲಿ 25% ಕೂಡ ನಮ್ಮಲ್ಲಿ ಇವತ್ತಿಲ್ಲ. ಅಲ್ಲಿವರೆಗೆ ದುರಂತ ಇವತ್ತು ನಮ್ಮಲ್ಲಿ ಇದೆ. ಆದರೆ ಹೇಳುವಾಗ ಮಾತ್ರ ಎಲ್ಲ ಕಡೆಗಳು ಹಸಿರು 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 ಅಂತ ಹೇಳ್ತಿದ್ದಾರೆ, ಅರ್ಥ ಅಲ್ಲ. ಇವರೆಲ್ಲ ಫಾರೆಸ್ಟ್ ಲ್ಯಾಂಡ್ ಇವತ್ತು ನಮ್ಮಲ್ಲಿ ಇಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಫಾರೆಸ್ಟ್ ಇದೆ, ಹೆಚ್ಚು ಜನಗಳನ್ನು ಯಾವ ರೀತಿಯ ಮರಳು ಮಾಡ್ತಿದ್ದಾರೆ ಅಂತ, ಫಾರೆಸ್ಟ್ ಇಷ್ಟು ಇದೆ ಅಂತ ಹೇಳ್ತಾರೆ. ಸರಿ, ಫಾರೆಸ್ಟ್ ಲ್ಯಾಂಡ್ ಇಷ್ಟು ಇದೆ ಅಂತ ಹೇಳಿ ನಾಳೆ ಲೆಕ್ಕ ತೆಗಿಯೋ ಈ ಫಾರೆಸ್ಟ್ ಲ್ಯಾಂಡ್, ರಿಸರ್ವ್ ಫಾರೆಸ್ಟ್ಸ್ ಅಥವಾ ಫಾರೆಸ್ಟ್, ಬೇರೆ ಬೇರೆ ರೀತಿಯ ಅವರ ಪರಿಭಾಷೆಗಳುಂಟು. ಇದನ್ನೆಲ್ಲ ಒಟ್ಟು ಸೇರಿಸಿ ಇಷ್ಟು ನಮ್ಮಲ್ಲಿ ಫಾರೆಸ್ಟ್ ಇದೆ ಅಂತ ತೋರಿಸ್ತಾ ಇದ್ದಾರೆ. ನಿಜವಾಗಿ ಫಾರೆಸ್ಟ್ ಲ್ಯಾಂಡ್ ಹೇಳಿದ ಅಲ್ಲಿ ಫಾರೆಸ್ಟ್ ಇರಬೇಕಾಗಿಲ್ಲ, ಇಟ್ ಇಸ್ ಓನ್ಲಿ ಫಾರ್ ರಿಸರ್ವ್ಡ್ ಫಾರ್ ಫಾರೆಸ್ಟ್. ಅಲ್ಲಿ ಆದರೆ ಇವರು ಲೆಕ್ಕಕ್ಕೆ ತೆಕ್ಕೊಳ್ಳೋ ಅದನ್ನು ಕೂಡ ತೆಕ್ಕೊಳ್ತಾರೆ. ಈಗ ನಮ್ಮಂಥವರು ಅಥವಾ ಪರಿಸರವಾದಿಗಳು, ಪರಿಸರ ಬಗ್ಗೆ ಅಭಿಮಾನ ಇರತಕ್ಕಂಥ ವ್ಯಕ್ತಿಗಳು ಏನೋ ಮಾತನಾಡಿದರೆ ಅದನ್ನು ಕೂಡ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಇದ್ದಾರೆ, ಅರ್ಥ ಇಲ್ಲ. ಇಂಥ ಸ್ಥಿತಿ ಇವತ್ತು ನಮ್ಮಲ್ಲಿದೆ. ಇಂಥದ್ದನ್ನೆಲ್ಲ ಕಡಿದು ಇವತ್ತೇನು ಮಾಡ್ತಿದ್ದಾರೆ ಅಂತಂದರೆ, ಇಂಥ ಬೇರೆ ಬೇರೆ ರೀತಿ ಯೋಜನೆಗಳು ಮಾಡೋದ್ರ ಮೂಲಕ ಡೆವಲಪ್ಮೆಂಟ್, ಅದಕ್ಕೆ ಒಂದು ಹಣೆಪಟ್ಟಿಯನ್ನು ಕಟ್ತಾ ಇವತ್ತೇನು ಮಾಡ್ತಿದ್ದಾರೆ ಅಂತಂದರೆ ಪರಿಸರವನ್ನು ನಾಶಗೊಳಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ತಾವು ಕೂಡ ಹಾಗೆ ಹೇಳಿದಾಗೆ ಅಭಿವೃದ್ಧಿ ಹೆಸರಲ್ಲಿ ಈಗ ಕರಾವಳಿ ಪ್ರದೇಶದಲ್ಲಿ ನೋಡ್ತಾ ಹೋದ್ರೆ, ಈಗ ಕರಾವಳಿಯಲ್ಲಿ ಪ್ರಮುಖವಾಗಿ ಚರ್ಚೆಯಲ್ಲಿರುವಂಥದ್ದು ಸ್ಮಾರ್ಟ್ ಸಿಟಿ ಯೋಜನೆ. ಇದೀಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅಂದ್ರೆ, ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಈಗ ಅಭಿವೃದ್ಧಿ ಪಡಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸ್ಮಾರ್ಟ್ ಸಿಟಿ ಯೋಜನೆಯಿಂದಾಗಿ ಕರಾವಳಿ ಪ್ರದೇಶದಲ್ಲಿರುವಂತಹ ಪ್ರಕೃತಿ ನಾಶ ಆಗ್ಬೋದಾ ಅಂತ ಹೇಳಿ ಈಗ ನಮಗೆ ಇಲ್ಲಿ ಒಂದು ಅನಿವಾರ್ಯತೆ ಅನ್ನತಕ್ಕಂಥ ವಿಚಾರ ಇದೆ ನಮಗೆ. ಈಗ ಎಲ್ಲ ಕಡೆಗಳಲ್ಲಿ ಕೂಡ ಅಭಿವೃದ್ಧಿ ಆಗ್ತಾ ಇರಬೇಕಿದ್ರೆ ನಮ್ಮಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು. ಜನರ ಅಗತ್ಯತೆಗಳನ್ನು ಪೂರೈಸಬೇಕಾಗ್ತದೆ. ಜಗತ್ತಿವತ್ತು ಅತ್ಯಂತ ವೇಗದಲ್ಲಿ ಮುಂದುವರಿತಾ ಇದೆ, ಟೆಕ್ನಾಲಜಿಕಲಿ ಇರ್ಬೋದು ಅಥವಾ ಸೈಂಟಿಫಿಕಲಿ ಆಗಿರ್ಬೋದು. ಬಹಳ ವೇಗವಾಗಿ ಇವತ್ತೇನಾವಂತ ಮುಂದುವರಿತಾ ಉಂಟು. ಈಗ ಇವತ್ತು ನಾನು ಹೀಗಿದ್ರೆ ನಾಳೆ ಇಲ್ಲಿ ಸ್ಥಿತಿಯೇ ಬೇರೆ ಇರಬಹುದು. ಅಲ್ಲಿವರ ವೇಗದಲ್ಲಿ ಇವತ್ತು ಡೆವಲಪ್ ಆಗ್ತಾ ಉಂಟು. ಇಂಥ ಡೆವಲಪ್ಮೆಂಟ್ ಅಭಿವೃದ್ಧಿ ಸಂದರ್ಭದಲ್ಲಿ ನಾವು ಕೂಡ ಅದಕ್ಕೆ ಖಂಡಿತವಾಗಿ ಸ್ಪಂದಿಸಬೇಕಾಗ್ತದೆ. ಸ್ಪಂದಿಸ್ತಾ ಇರಬೇಕಿದ್ರೆ ಅಲ್ಲಿ ಏನಾಗಬೇಕು ಅಂದರೆ, ಪ್ರತಿಯೊಂದು ಯೋಜನೆಗಳಿಗೆ ಕೂಡ ಅಲ್ಲಿ ಒಂದು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಅಂತ ಇದೆ. ಗುಣ ಮತ್ತು ಅವಗುಣ ಅಂತ ಎರಡು ಕೂಡ ಇದೆ. ಜನಗಳ ಕಣ್ಣಿಗೆ ಏನು ಮಾಡ್ತಿದ್ದಾರೆ ಅಂತಂದರೆ, ಕೆಲವು ಗುಣಗಳನ್ನು ಮಾತ್ರ ತೋರಿಸಿದ್ದಾರೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನು ಇವತ್ತು ತೋರಿಸಲ್ಲ ಜನಗಳಿಗೆ, ಅರ್ಥ ಇಲ್ಲ. ನಾನು ಆಗ ನಿಮಗೆ ಹೇಳಿದೆ ಒಂದು ಏನು ಅಂತಂದರೆ, ಒಂದು ಬ್ಯಾಲೆನ್ಸ್ ಇರಬೇಕು ಅಂತಂದರೆ, ಯಾವತ್ತೂ ಕೂಡ ಪರಿಸರ ಬ್ಯಾಲೆನ್ಸಲ್ಲಿ ಇರಬೇಕು ಅಂತಂದರೆ ನಮಗೆ ಅಲ್ಲಿಂದ ಎಷ್ಟು ತೆಗಿಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾತ್ರ ತೆಗಿಬೇಕು. ನಾವು ತೆಗೆದಾಗ ಅಷ್ಟೇ ಪ್ರಮಾಣದಲ್ಲಿ ಪೂರೈಕೆ ಆಗ್ತಾ ಇರಬೇಕು. ನೀವು ನಾನು ಹೇಳಿದ್ಮೇಲೆ ಅರ್ಥ ಆಗಿರ್ಬೋದು. ನಾವು ಎಷ್ಟು ತೆಗಿಯುತ್ತೇವೋ ಅಷ್ಟೇ ಪೂರೈಕೆ ಕೂಡ ಆಗಬೇಕು. ಆ ಪೂರೈಕೆ ಆಗ್ಲಿಲ್ಲ ಅಂತ ಏನಾಗ್ತದೆ, ಇಂಬ್ಯಾಲೆನ್ಸ್ ಆಗ್ತದೆ. ಕೇವಲ ತೆಗೆಯುವಂಥದ್ದು ಮಾತ್ರ ಆಗ್ತದೆ ಅಷ್ಟೇ, ಬೇರೆ ಬೇರೆ ಏನು ಕೂಡ ಇಲ್ಲ. ನಾವು ಅಲ್ಲಿಂದ ಬೇರೆ ಮುಗಿದು ತೆಗಿತೇವೆ ನಾವು. ಅದು ನೀರಿರ್ಬೋದು ಅಥವಾ ಫಾರೆಸ್ಟ್ ಇರ್ಬೋದು, ಎಲ್ಲವೂ ಕೂಡ ಇಷ್ಟು ನಾವು ತೆಗಿತಾ ಇದ್ದೆ, ಅಥವಾ ಕಾಡನ್ನು ಕಡಿತಾ ಇರುವಂತ ಇರ್ಬೋದು. ನಾನಾಗಲಿ ನಿಮಗೆ ಹೇಳಿದೆ, ಒಂದು ಎಷ್ಟು ಜನಸಂಖ್ಯೆ ಎಷ್ಟು ಅದಕ್ಕೆ ಅನುಗುಣವಾಗಿ ಫಾರೆಸ್ಟ್ ಇರಬೇಕು. ಒಂದು ಕಡೆಗಳಲ್ಲಿ ಕೃಷಿ ಭೂಮಿ ಎಷ್ಟು ಅದಕ್ಕೆ ಅನುಗುಣವಂತಹ ನೀರು ಬೇಕು. ಒಂದು ಫಾರೆಸ್ಟ್ ಇಷ್ಟು ಬೇಕು, ಬೇರೆ ಬೇರೆ ಇದೆ. ಅದನ್ನೆಲ್ಲ ಉಳಿಸಿಕೊಂಡು ಈ ಬ್ಯಾಲೆನ್ಸನ್ನು ಕಾಪಾಡಿಕೊಂಡು ಯಾವುದೇ ನಿಮ್ಮ ಸ್ಮಾರ್ಟ್ ಸಿಟಿ ಇರ್ಬೋದು, ಬೇರೆ ಸಿಟಿ ಬೇರೆ ಎಂಥದ್ದು ಕೂಡ ಇರ್ಬೋದು, ಏನಿದ್ರು ಕೂಡ ಅದನ್ನು ಉಳಿಸಿಕೊಂಡು ನಾವು ಖಂಡಿತವಾಗಿ ಇಂಥ ಡೆವಲಪ್ಮೆಂಟನ್ನು ನಾವು ಮಾಡ್ಬೋದು. ಖಂಡಿತವಾಗಿ ಘಾಸಿಗೊಳಿಸದೆ ಕೂಡ ಮಾಡಿ ಸಾಧ್ಯತೆ ಇದೆ. ಅಲ್ಲಿನ ಅವಶ್ಯಕತೆಗಳನ್ನು ನೋಡಿಕೊಂಡು ಈಗ ಪ್ರತಿಯೊಂದು ಕ್ಯಾರಿಂಗ್ ಕೆಪಾಸಿಟಿ ಅಂತ ಇದೆ. ಒಂದು ಭೂಮಿಗೆ ಒಂದು ಧಾರಣಾ ಶಕ್ತಿ ಇದೆ. ಆ ಧಾರಣಾ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನೋಡಿಕೊಂಡು ಏನು ಮಾಡಬೇಕು ಅಂದರೆ ಅಭಿವೃದ್ಧಿಯನ್ನು ನಾವು ಮಾಡಬೇಕಾಗ್ತದೆ. ಆದ್ರೆ ಈಗ ಅಭಿವೃದ್ಧಿ ಹೆಸರಲ್ಲಿ ಈಗ ಕಳೆದ ವಾರ ತಾವು ನೋಡಿರ್ಬೋದು, ಇಡೀ ಮಂಗಳೂರೇ ಮುಳುಗಿತ್ತು, ಕೃತಕ ನೆರೆಯಿಂದ ಮುಳುಗಿದ ರೀತಿಯಾಗಿತ್ತು. ಇದಕ್ಕೆಲ್ಲ ಕಾರಣ ಇದೇ ರೀತಿಯಾದಂತಹ ಒಂದು ಅಭಿವೃದ್ಧಿ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಅಲ್ಲಲ್ಲಿ ಕೊಳಚೆ ನೀರು ಅಂದ್ರೆ ನೀರು ಹೋಗುವಂತಹ ಚರಂಡಿಗಳನ್ನು ಕೂಡ ಮುಚ್ಚುವಂತ ಪ್ರಯತ್ನ ಮಾಡಿದ್ರು.
ಆದ್ರಿಂದಾಗಿ ಈ ರೀತಿಯಾದಂತ ಒಂದು ಘಟನೆ ಆಯ್ತು. ಹಾಗಾಗಿ ಇದು ಕೂಡ ಒಂದು ಪ್ರಕೃತಿಯ ನಾಶಕ್ಕೆ ಕಾರಣವಾಗ್ತದೆ. ಖಂಡಿತವಾಗಿ ಹೌದು. ಏನು ಅಂತಂದರೆ ನಾನು ಆಗಲೇ ನಿಮಗೆ ಹೇಳಿದೆ, ಏನು ಅಂತಂದರೆ ಈಗ ಒಂದು ಬ್ಯಾಲೆನ್ಸ್ಡ್ ಆಗಿ ಯಾವತ್ತಿದ್ದರೆ ಆಗ ಮಾತ್ರ ಅದು ಒಂದು ಸುಸ್ಥಿತಿಯಲ್ಲಿ ಇರ್ತದೆ. ಆ ಬ್ಯಾಲೆನ್ಸ್ ತಪ್ಪಿದ್ದು ಕೂಡ ಎಲ್ಲವೂ ಕೂಡ ಹೋಗ್ತದೆ. ಇದೇನಾಗಿರ್ತದೆ, ಇವತ್ತು ಕೇವಲ ಬೋರ್ಡ್ ಮಾತ್ರ ಇದೆ, ಕೇವಲ ಬೋರ್ಡ್ ಮಾತ್ರ ಇದೆ, ಒಳಗಡೆ ಸ್ಥಿತಿ ಗಂಭೀರವಾಗಿ ಉಂಟು. ಬೇರೆ ಬೇರೆ ಬಿಲ್ಡಿಂಗ್ಗಳಾಗಿ ಇವತ್ತು ದೊಡ್ಡ ದೊಡ್ಡ 5 ಸ್ಟಾರ್ ಬಿಲ್ಡಿಂಗ್, ಬೇರೆ ಬೇರೆ ಬಿಲ್ಡಿಂಗ್ಗಳು, ಬಹಳ ಬೇರೆ ಬೇರೆ ರೀತಿಯ ಅನುಕೂಲತೆ ಕಲ್ಪಿಸಿಕೊಡ್ತಕ್ಕಂಥ ಬಿಲ್ಡಿಂಗ್ಗಳು ಇವತ್ತು ಆಗಿವೆ, ಪ್ರತಿಯೊಂದು ಆಗಿದೆ. ಆದರೆ ನಿಜವಾಗಿ ಅಲ್ಲಿ ಕಾರ್ಪೊರೇಷನ್ ಇರ್ಬೋದು, ನಮ್ಮಲ್ಲೆಲ್ಲ ಮುನ್ಸಿಪಾಲಿಟಿ ಇರ್ಬೋದು, ಯಾರೂ ಕೂಡ ಲೈಸೆನ್ಸನ್ನು ಕೊಡುವಾಗ ಯಾವ ರೀತಿ ಕೊಟ್ಟಿದ್ದಾರೆ? ಈಗ ಒಳಚರಂಡಿ ಯೋಜನೆ ಕೊಟ್ಟಿದ್ದಾರೆಯಾ? ಈಗ ಅಲ್ಲಿನ ಸುಸ್ಥಿತಿಯಲ್ಲಿ ಇರುವ ಹಾಗೆ ಅಲ್ಲಿನ ಲೈಸೆನ್ಸನ್ನು ಅವರಿಗೆ ಕೊಟ್ಟಿದ್ದಾರೆಯಾ? ಇಲ್ಲ, ಖಂಡಿತವಾಗಿ ಕೂಡ ಇಲ್ಲ. ಇದೇ ನಮ್ಮ ಇವತ್ತು ಚರ್ಚಿತವಾಗಿರುವಂಥ ಎಲ್ಲ ಕಡೆಗಳಲ್ಲಿ ಕೂಡ ನೀರು ಹೋಗಲಿಕ್ಕೆ ಅಲ್ಲಿ ಜಾಗ. ಈಗ ಮೊನ್ನೆ ನೀವು ಮಂಗಳೂರಿನ ಸ್ಥಿತಿ ಅಂತಂದರೆ ಇನ್ನು ಮಂಗಳೂರು ಯಾರಿಗೂ ಕೂಡ ಬೇಡ ಅಂತ ಸ್ಥಿತಿ ಆಗಿದೆ, ಖಂಡಿತವಾಗಿ ಕೂಡ. ಇದೆಲ್ಲ ಯಾಕೆ ಹೀಗಾಯಿತು? ಈಗ ನಾವು ಒಂದು ಪರವಾನಗಿ ಕೊಡುವಾಗ ಒಂದು ಬಿಲ್ಡಿಂಗಿಗೆ ಇದು ಹೀಗೆ ಇರಬೇಕು, ಅವ್ರಿಗೆ ಸೆಟ್ ಬ್ಯಾಕ್ ಬಿಡಬೇಕು, ಬೇರೆ ಬೇರೆ ಅದು ಅಥವಾ ಚರಂಡಿಗೆ ನೀರಿನ ಯೋಜನೆಗೆ ಇದು ಇರಬೇಕು, ಬೇರೆ ಬೇರೆ ಅದಕ್ಕೆ ಅನುಕೂಲ ಕಲ್ಪಿಸಿಕೊಡಲಿಕ್ಕೆ ಬೇರೆ ಬೇರೆ ಕಾನೂನುಗಳು ಉಂಟು. ಆದರೆ ಅದೆಲ್ಲವನ್ನು ಕೂಡ ನಾನು ಆ ಪದ ಪ್ರಯೋಗ ಮಾಡಬಾರದು. ಯಾವುದೋ ರೀತಿಯ ಒಂದು ರೀತಿಯ ಸರ್ಕಾರಿ ಅಧಿಕಾರಿಗಳ ಔದಾಸೀನ್ಯವೋ ಅಥವಾ ಹಿಂದಿನ ಬಾಗಿಲ ವ್ಯವಹಾರಗಳು, ಇದರಿಂದೆಲ್ಲ ಅಥವಾ ಬೇರೆ ಬೇರೆ ರೀತಿಯ ಇನ್ಫ್ಲುಯೆನ್ಸ್ಗಳಿರ್ಬೋದು ಅವರ ಅಧಿಕಾರಿಗಳ ಮೇಲೆ, ಬೇರೆ ಪ್ರತಿನಿಧಿ, ಇದರಿಂದಾಗಿಯೋ ಒಟ್ಟು ಏನಾಗಿದೆ ಅಂತಂದರೆ ಮೂಲಭೂತವಾಗಿ ಒಟ್ಟು ಸಿಟಿಯ ರಚನೆಯಲ್ಲೇ ಏನಾಗಿದೆ ಅಂತಂದರೆ ಇವತ್ತು ಇಂಥ ಅನಾನುಕೂಲತೆಗಳು ಗೊತ್ತಾಗಿವೆ. ಆದ ಮೊನ್ನೆ ಏನಾಗಿದ್ರೆ ಈ ನೀರೆಲ್ಲ ನಿಂತು ಜನಸಾಮಾನ್ಯರಿಗೆ ಕೂಡ ಒದ್ದಾಟ ಮಾಡ್ತಕ್ಕಂಥ ಸ್ಥಿತಿ ಇವತ್ತಾಗಿದೆ. ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಕೂಡ ನಡೆಸ್ತೀನಿ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ವಿಶ್ವ ಪರಿಸರ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ರೀತಿಯಾಗಿ ಪರಿಸರ ದಿನವನ್ನು ಆಚರಣೆ ಮಾಡ್ತೇವೆ ಅನ್ನುವಂಥದ್ದು ಪ್ರಮುಖವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು. ಯಾಕಂದ್ರೆ ಹೇಳಿದ್ರೆ ಕಳೆದ ವಾರ ಮಂಗಳೂರಿನಲ್ಲಿ ಬಂದಂತಹ ಮಳೆಯಿಂದಾಗಿ ಯಾವ ರೀತಿಗೆ ಪರಿಸರಕ್ಕೆ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ಗೊತ್ತೇ ಇದೆ. ಕೆಲವರು ಮಳೆ ಬರಬೇಕು ಅನ್ನುವಂಥ ಆಸೆ ಪಡುವವರಿಗೆ ಮೊನ್ನೆ ದಿನ ಬಂದಂತಹ ಮಳೆಯಿಂದ ಕರಾವಳಿಯೇ ತತ್ತರವಾದಂತಹ ಘಟನೆ ಕೂಡ ನಡೆದಿದೆ. ಇದಕ್ಕೆಲ್ಲ ಕಾರಣ ಯಾರು ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ನಾವು ಮೇಲ್ಮಾತಿಗೆ ಸಾಮಾನ್ಯವಾಗಿ ಹೇಳ್ಬೋದು, ಇದಕ್ಕೆ ಯಾವುದೋ ಒಂದು ಶಾಸಕರು ಅಥವಾ ಈ ಒಂದು ಇಲಾಖೆಗಳು ಸಂಬಂಧಪಟ್ಟವರು ಅಂತ ನಾವು ದೂರನ್ನು ಮಾಡ್ಬೋದು. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಕೈಬೊಟ್ಟು ಮಾಡುವುದಕ್ಕಿಂತ ಮುಂಚೆ ನಾವು ಎಷ್ಟರ ಮಟ್ಟಿಗೆ ನಮ್ಮ ಪರಿಸರವನ್ನು ನೋಡಿಕೊಂಡಿದ್ದೇವೆ ಅನ್ನುವಂಥದ್ದು ಕೂಡ ತುಂಬಾನೇ ಮುಖ್ಯವಾಗಿದೆ. ಹಾಗಾಗಿ ಪರಿಸರವನ್ನು ಸ್ವಚ್ಛತೆಯಲ್ಲಿ ಎಷ್ಟರ ಮಟ್ಟಿಗೆ ಇಟ್ಟುಕೊಂಡಿದ್ದೇವೆ. ಕೇವಲ ಮೋದಿಯವರು ಭಾಷಣದಲ್ಲಿ ಹೇಳ್ತಾರೆ ಸ್ವಚ್ಛ ಭಾರತ್ ಅಂತ ಹೇಳಿ, ನಮ್ಮ ಕರಾವಳಿ ಪ್ರದೇಶ ಎಷ್ಟರ ಮಟ್ಟಿಗೆ ಸ್ವಚ್ಛತೆಯಲ್ಲಿ ತೇರ್ಗಡೆಯನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿ ಚರ್ಚೆಯನ್ನು ಮಾಡೋಣ. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ವಿಶೇಷ ಅತಿಥಿಯಾಗಿರ್ತಕ್ಕಂತಹ ರಾಜಮಣಿಯವರು ಕೂಡ ಇದ್ದಾರೆ. ಈಗ ರಾಜಮಣಿ ಅವರೇ, ಕೇವಲ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಈಗ ಸ್ವಚ್ಛ ಭಾರತ್ ಅನ್ನುವಂಥ ಒಂದು ಆಂದೋಲನವನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಮಾತಿನಲ್ಲೂ ಕೂಡ ಅದನ್ನು ಬಳಸ್ತಾರೆ. ಆದರೆ ಕರಾವಳಿ ಪ್ರದೇಶದಲ್ಲಿ ಗಮನಿಸಿದ್ರೆ ಎಷ್ಟರ ಮಟ್ಟಿಗೆ ಸ್ವಚ್ಛತೆ ಇದೆ ಅನ್ನುವಂಥದ್ದು, ಈ ಮಟ್ಟಿನ ಸ್ವಚ್ಛತೆ ಇದ್ರೆ ಮೊನ್ನೆ ಈ ಒಂದು ಕಳೆದ ವಾರ ಬಂದಂತ ಮಳೆಯಿಂದ ಈ ರೀತಿಯಾದಂಥ ಘಟನೆ ಆಗ್ತಾ ಇತ್ತಾ ಅಂತ ಹೇಳಿ. ಈಗ ಪರಿಸರ ಸಂರಕ್ಷಣೆ ಕುರಿತಾಗಿ ಸ್ವಚ್ಛತೆಯ ಬಗ್ಗೆ ಒಬ್ಬ ಪ್ರಧಾನಿಯಾಗಿ ಇದ್ದುಕೊಂಡು ಮೋದಿಯವರು ಅದನ್ನು ಮಾಡಿದ್ದಾರೆ. ಓಕೆ, ಅವರ ನಿಲುವು ಸರಿಯಾದ ನಿಲುವು ಅದನ್ನು ಖಂಡಿತವಾಗಿಯೂ. ಆದರೆ ಮೋದಿ ಒಬ್ಬರೇ ಹಿಡಿಸುಡಿಯನ್ನು ಹಿಡ್ಕೊಂಡು ಡೆಲ್ಲಿಯಲ್ಲಿ ಗೂಡಿಸಿದರೆ ಸಾಕಾಗುವುದಿಲ್ಲ. ಅವರ ಜೊತೆಯಲ್ಲಿ ನಾವು ಕೂಡ ಸೇರಬೇಕಾಗಿದೆ. ನಾವು ಇಲ್ಲಿ ಕೂತ್ಕೊಂಡು ಮೋದಿ ಅವರನ್ನು ಹಾಸ್ಯ ಮಾಡುವಂಥದ್ದು ಅಥವಾ ಪ್ರಧಾನಿಯಾಗಿ ಗೂಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆಲ್ಲ ಆಗುವುದು ಹೋಗುವುದು ಅನ್ನೋ ಪ್ರಶ್ನೆ ಅಲ್ಲಿ ಇಲ್ಲ. ಅಂದ್ರೆ ಒಂದು ಮನೆ ಅಂದ್ಮೇಲೆ ಕೇವಲ ಒಂದು ಕೋಣೆಯನ್ನು ಗುಡಿಸಿ ಸ್ವಚ್ಛ ಮಾಡಿದ್ರೆ ಆಗ್ಲಿಕ್ಕಿಲ್ಲ, ಕಂಪ್ಲೀಟ್ ಆಗಿರ್ತಕ್ಕಂಥ ಮನೆಯನ್ನು ಸ್ವಚ್ಛ ಮಾಡಬೇಕು. ಹೌದು, ಖಂಡಿತವಾಗಿ ಇಡೀ ಮನೆಯನ್ನು ಸ್ವಚ್ಛ ಮಾಡಬೇಕು. ಗಾಂಧೀಜಿಯವರು ಹೇಳಿದರು ಏನು ಅಂತಂದ್ರೆ, ಸ್ವಚ್ಛತೆ ಅನ್ನುವಂಥದ್ದು ಕೇವಲ ಮಾರ್ಗವನ್ನು ಗುಡಿಸಿರೋದು ಮಾತ್ರ ಇಲ್ಲ, ನಿಮ್ಮ ಮನೆಯ ಹೊರಗಡೆ ಇಲ್ಲಿ ಏನು ಮಾಡಬೇಕು ಅಂದರೆ ನೀವು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋದು ಮಾತ್ರ ಅಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ನಾವು ತೆಗೆದು ಅದನ್ನು ಕಾಂಪೌಂಡ್ ವಾಲ್ನ ಹೊರಗಡೆ ಬಿಸಾಡೋದಲ್ಲ. ನಮ್ಮ ಮನೆಯ ತ್ಯಾಜ್ಯ ವಸ್ತುಗಳಿದೆ ಅದನ್ನು ನಮ್ಮ ಮನೆಯ ಒಳಗಡೆ ಅದನ್ನೇನು ಮಾಡಬೇಕು ಅಂದರೆ ಅದು ವ್ಯವಸ್ಥೆಯನ್ನು ಮಾಡಬೇಕು.
ಇದು ಆದರೆ ಗಾಂಧೀಜಿಯವರ ಆ ಕನಸು ನಾಸಾಗಲಿ ಸಾಧ್ಯತೆ ಇದೆ. ಇವತ್ತಿನದ್ದಲ್ಲ, ಇದು ಬಹಳ ಹಿಂದಿನದ್ದು. ಈ ಸ್ವಚ್ಛತೆ ಅನ್ನೋದ ಒಂದು ಪರಿಭಾಷೆ ಇರುವಂಥದ್ದು. ಅದನ್ನು ಮೋದಿಯವರು ಹೆಚ್ಚು ಪರಿಣಾಮಕಾರಿಯಾಗಿ ಆಗುವ ಹಾಗೆ ಅದನ್ನು ಮಾಡಲಿಕ್ಕೆ ಜನರಿಗೆ ಸಂದೇಶವನ್ನು ಕೊಟ್ಟರು. ಒಬ್ಬ ಪ್ರಧಾನಿಯಾಗಿ ಇದ್ದುಕೊಂಡು ಆ ಕೆಲಸವನ್ನು ಮಾಡಿ ತೋರಿಸಿದರು. ಅದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಎನ್ಕರೇಜ್ಮೆಂಟ್ ಅಂತ ಅರ್ಥ. ಅದನ್ನು ನಾವು ಇಲ್ಲಿ ಮಾಡಬೇಕಾಗಿದೆ ಇವತ್ತು. ಖಂಡಿತವಾಗಿಯೂ ನಮಗೆ ಆ ಸಾಮಾಜಿಕವಾಗಿ ಜವಾಬ್ದಾರಿ ಇದೆ. ನಾವು ಬಾಡಿಗೆ ಮನೆಯಲ್ಲಿರಬೇಕು, ಬಾಡಿಗೆ ಕೊಟ್ಟ ವ್ಯಕ್ತಿಗೆ ನಾವು ಬಾಡಿಗೆಯನ್ನು ಕೊಡಬೇಕು, ಯಜಮಾನಿಗೆ ಕೊಡಬೇಕು. ನಾವು ಈ ಭೂಮಿಯನ್ನು ಹುಟ್ಟಿದ್ದಕ್ಕೆ ನಾವು ಬಾಡಿಗೆ ಕೊಡೋದು ಏನು ಕೊಡಬೇಕಾಗಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು. ಇದರಿಂದ 10 ಜನರಿಗೆ ಇದರಿಂದ ಬರತಕ್ಕಂತಹ ಸಮಸ್ಯೆಗಳಿಂದ ಪರಿಹಾರ ಆಗ್ತದೆ. ಖಂಡಿತವಾಗಿ ಇದು ನಾವು ಇವತ್ತು ಮಾಡಬೇಕಾಗುತ್ತೆ. ಆದರೆ ಜನಗಳಿಗೆ ಇವತ್ತು ಜವಾಬ್ದಾರಿ ಇಲ್ಲ, ಸ್ಥಳೀಯ ಆಡಳಿತಗಳಿಗೆ ಜವಾಬ್ದಾರಿ ಇಲ್ಲ. ನೀವು ಕೇವಲ ನಾವು ಒಬ್ಬರನ್ನು ದೂರಿದಲ್ಲಿ ಪ್ರಯೋಜನ ಇಲ್ಲ. ಸ್ಥಳೀಯ ಆಡಳಿತಗಳು ಕೂಡ ಏನು ಮಾಡಬೇಕಾಗಿ ಅಂತಂದ್ರೆ, ಈಗ ನಿಮ್ಮ ಜಿಲ್ಲಾ ಇದರಿಂದ ಸ್ಥಳೀಯ ಆಡಳಿತಕ್ಕೆ ಬರ್ಬೋದೇನಾದ್ರು, ಅದ ಸ್ಥಳೀಯ ಆಡಳಿತಗಳು ಯಾವತ್ತೂ ಬಹಳ ಇದರ ಬಗ್ಗೆ ಬಹಳ ಅಲರ್ಟ್ ಆಗಿರಬೇಕು, ಜನರಿಗೆ ಸ್ಪಂದಿಸಬೇಕು. ಅದೇ ರೀತಿಯಲ್ಲಿ ಜನಗಳು ಕೂಡ ಅವ್ರು ಮಾಡತಕ್ಕ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿ ಆ ಮೂಲಕ ಈ ಕೆಲಸ ಕಾರ್ಯಗಳನ್ನ ಕಾರ್ಯಗತಗೊಳ್ಳಿಕ್ಕೆ ಯತ್ನಿಸಬೇಕು. ಆವಾಗ ಮಾತ್ರ ಯಾವುದೇ ದಿನಾಚರಣೆಗಳು, ಯಾವುದೇ ಪರಿಸರ ಸಂರಕ್ಷಣೆ, ಸ್ವಚ್ಛತೆ ಎಲ್ಲವೂ ಕೂಡ ಅದು ಒಳ್ಳೆಯ ರಿಸಲ್ಟ್ ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗ ನಾವು ಚಿಕ್ಕ ಕ್ಲಾಸ್ನ ಪುಸ್ತಕಗಳಲ್ಲೂ ಕೂಡ ನೋಡಿರ್ತೀವಿ, ಒಂದು ಪರಿಸರ ಮಾಲಿನ್ಯ ಆಗ್ಲಿಕ್ಕೆ ಕಾರಣಗಳು ಯಾವುದು ಅಥವಾ ಪರಿಸರ ಮಾಲಿನ್ಯದ ವಿಧಗಳು ಯಾವುದು ಅಂತ ಹೇಳಿದ್ರೆ ತಕ್ಷಣ ಹೇಳ್ತಾರೆ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಅಥವಾ ಮಣ್ಣಿನ ಮಾಲಿನ್ಯ ಅಂತ ಹೇಳಿ. ಹಾಗಾದ್ರೆ ಈ ಎಲ್ಲ ರೀತಿಯಾದಂಥ ಮಾಲಿನ್ಯ ಆಗ್ಲಿಕ್ಕೆ ಕಾರಣ ಏನು ಅಂತ ಪ್ರಮುಖವಾಗಿ ಅಂದ್ರೆ, ಈಗ ಕಾರಣ ಮನುಷ್ಯನೇ ಅಂತ ಹೇಳ್ಬೋದು, ಆದ್ರೂ ಕೂಡ ಅದಕ್ಕೆ ಪರಿಹಾರ ಇಲ್ವಾ? ಇನ್ನೂ ಕೂಡ ಯಾಕೆ ಇಷ್ಟು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ? ನೀವು ಪ್ರಶ್ನೆ ನಾನು ಸ್ವಲ್ಪ ಹಿಂದೆ ಹೋಗಬೇಕಾಗ್ತದೆ. ನಾವು ಮೂಲಭೂತವಾಗಿ ನಾವು ಈಗ ಮಕ್ಕಳ ಬಗ್ಗೆ ನೀವು ಮಾತನಾಡುವ, ನಾವು ಮೂಲಭೂತಕ್ಕೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಸರದ ಒಂದು ರೀತಿಯ ಅವೇರ್ನೆಸ್ಸನ್ನು ನಾವು ಕೊಡಲಿಕ್ಕೆ ಯತ್ನಿಸಬೇಕು. ನಾವು ಅಲ್ಲಿ ಕೂಡ ಏನಾಗಿದೆ ಅಂದರೆ, ಕಾರ್ಯಬಾಹುಳ್ಯದ ಒತ್ತಡದಿಂದಾಗಿ ಅಲ್ಲಿನ ಶಿಕ್ಷಕರಿಗೆ ಇವತ್ತು ಸಂಪೂರ್ಣವಾಗಿ ಈ ಪಠ್ಯೇತರ ವಿಚಾರಗಳ ತೊಡಗಿಸಿಕೊಳ್ಳಿ ಬಹಳ ಕಷ್ಟ ಆಗ್ತಾ ಉಂಟು. ಪಠ್ಯದಲ್ಲಿರುವಂತದನ್ನೇ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೌದೌದು, ನಾವು ಅವರನ್ನೇ ಸಂಪೂರ್ಣವಾಗಿ ಅದಕ್ಕೆ ಕಾರಣೀಭೂತನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದರೆ ಪಠ್ಯದಲ್ಲೇ ಇರುವುದನ್ನು ಕೂಡ ಅದನ್ನ ಒಂದು ರೀತಿಯಲ್ಲಿ ಏನು ಅಂತಂದ್ರೆ ಒಂದು ಪ್ರಯೋಗಾತ್ಮಕವಾಗಿ ಆಯ್ತಲ್ಲ, ಪ್ರಯೋಗಾತ್ಮಕವಾಗಿ ಅದನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾನು ಇವತ್ತಿನ ನೀವು ಪೇಪರ್ ನೋಡಿ ನಾನು ಅದ್ರಲ್ಲಿ ಬರೆದೇನೆ. ಆಕ್ಚುಲಿ ಏನು ಅಂತಂದ್ರೆ, ಇವತ್ತು ಪಠ್ಯ ಏನಾಗಿದೆ ಅಂತಂದ್ರೆ ಅದು ಪಠ್ಯ ಕೇಂದ್ರದ ಟೀಚಿಂಗ್ ಆಗಿದೆ. ಇವತ್ತು ಪಠ್ಯ ಕೇಂದ್ರ, ಪಠ್ಯದಲ್ಲಿ ಏನಿದೆ ಅಷ್ಟನ್ನು ಮಾತ್ರ, ಅಷ್ಟಲ್ಲ ನಾವು ಲ್ಯಾಬಿನ ಒಳಗಡೆ ಮಾತ್ರ ಪ್ರಯೋಗವನ್ನು ಮಾಡುವುದಲ್ಲ, ನಾವು ಲ್ಯಾಬಿನಿಂದ ಹೊರಗಡೆ ಹೋಗಬೇಕು. ಲ್ಯಾಬಿನಲ್ಲಿ ಎಲ್ಲಿಂದ ಸಿಗ್ತದೆ, ಲ್ಯಾಬಿಗೆ ಎಲ್ಲಿಂದ ಸಿಗ್ತದೆ ನಿಮಗೆ? ಈ ಪ್ರಕೃತಿಯಿಂದ ಸಿಗುವಂಥದ್ದು. ನಾವು ಮಕ್ಕಳನ್ನ ಪ್ರಕೃತಿಯ ಮಡಿಲಿಗೆ ಕರ್ಕೊಂಡು ಹೋಗಬೇಕು. ಅಲ್ಲಿನ ಜೀವಜಾಲಗಳ ಬಗ್ಗೆ ಅವರಿಗೆ ಅಧ್ಯಯನ ಮಾಡಿಸಬೇಕು. ಅವುಗಳ ಆಹಾರಾಭ್ಯಾಸ ಕುರಿತಾಗಿ ನಾವು ಹೇಳಬೇಕು. ಅವುಗಳ ಆ ಜೀವಜಾಲಗಳ ಅಥವಾ ಆ ಜೀವಜಂತುಗಳ ಇದು ಬದುಕಿನ ರಹಸ್ಯಗಳು ಏನು, ಪ್ರಕೃತಿಯ ರಹಸ್ಯ ಏನು, ಇದನ್ನೆಲ್ಲವೂ ಕೂಡ ಮಕ್ಕಳು ತಿಳ್ಕೊಳ್ಳುವ ಹಾಗೆ ಅದುವೇ ಒಂದು ಪ್ರಯೋಗಶಾಲೆಯಿಂದ ತಿಳ್ಕೊಂಡು ಅದರ ವಾಸ್ತವತೆಯಲ್ಲಿ ಮಕ್ಕಳಿಗೆ ಅದನ್ನು ತೋರಿಸಿಕೊಡ್ಬೇಕು. ಕ್ರಿಯಾತ್ಮಕತೆಯಲ್ಲಿ ಅದನ್ನ ಪ್ರಯೋಗ ಮೂಲಕ ಅದರ ತೋರಿಸಿ ಅಲ್ಲಿ ಸಿಗ್ತದೆ ನಿಮಗದು. ಕೇವಲ ಲ್ಯಾಬಿನಲ್ಲಿ ಮಕ್ಕಳನ್ನು ಕೂತುಗೊಳಿಸಿಕೊಂಡು ಇದು ಓಬಿರಾಯನ ಕಾಲದ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ತಾ ಹೋದರೆ ಮಕ್ಕಳು ಕೇವಲ ಪರೀಕ್ಷಾ ಕೇಂದ್ರಿತವಾಗಿ ಮಾತ್ರ ಕಲಿತಾರೆ ಹೊರತು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಿಜವಾದ ಪ್ರಕೃತಿಯಲ್ಲಿ ಏನಿದೆ, ಎಷ್ಟು ದೊಡ್ಡ ಪಠ್ಯ ಪುಸ್ತಕ ಅದು, ನಮಗೂ ಅದಕ್ಕೆ ಏನು ಸಂಬಂಧ ಇದೆ, ಪ್ರಕೃತಿಗೂ ನಮಗೆ ಏನು ಸಂಬಂಧ ಇದೆ, ನಾವು ಯಾಕೆ ಪ್ರಕೃತಿ ಇಷ್ಟೆಲ್ಲ ನಾವು ಪರಿಸರ ಬಗ್ಗೆ ಮಾತನಾಡ್ತೇವೆ, ಎಲ್ಲವೂ ಕೂಡ ಅಲ್ಲಿ ಅರ್ಥ ಆಗ್ತದೆ. ನಾವು ಇವತ್ತು ಪ್ರಕೃತಿಯ ಮಡಿಯಲ್ಲಿ ಪಠ್ಯವನ್ನ ತೆರೆದು ಅದೇ ಪಠ್ಯ ತೆಗೆದುಕೊಂಡು ಅಲ್ಲಿ ಪಾಠಗಳು ನಡಿಬೇಕು ಇವತ್ತು. ಇದರ ಅರ್ಥ ಪಠ್ಯ ಪುಸ್ತಕ ಅಲ್ಲಿ ಕೊಂಡೋಗಿ ಪಾಠ ಮಾಡಬೇಕು, ಬೆಂಚು ಡೆಸ್ಕ್ ಹಾಕಿ ಪಾಠ ಮಾಡೋದರ ಅರ್ಥ ಅಲ್ಲ. ಮಕ್ಕಳನ್ನಲ್ಲಿ ಕೊಂಡು ಹೋಗ್ಬೇಕು. ಮಕ್ಕಳ ಮನಸ್ಸು ಮೃದುವಾಗಿರುವಂಥದ್ದು. ನೀವು ಕಲ್ಲು ಹೊಡೆದೆ ಒದ್ದೆ ಗೋಡೆಗೆ ಹೊಡೆದ ಹಾಗೆ ಅಲ್ಲಿ ಅದು ನಿಲ್ತದೆ. ಏನು ಹೇಳಿದ್ರು ಅದು ಅಲ್ಲೇ. ಹೌದು, ಕೇಳುವ ಮನಸ್ಸುಗಳು ಇವತ್ತು ಬೇಕಾದಷ್ಟು ಇವೆ, ಕೊಡುವ ಗಟ್ಟಿಯ ಮನಸ್ಸುಗಳು ಬೇಕು. ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಸವಲತ್ತುಗಳನ್ನ ಇವತ್ತು ಸ್ಥಳೀಯ ಆಡಳಿತಗಳು ಅಥವಾ ಸರ್ಕಾರ ಅಂತ ಏನು ಹೇಳ್ತೇವೆ ಅದನ್ನ ಅವರಿಗೆ ಕೊಡಬೇಕು. ಕೊಟ್ಟರೆ ಖಂಡಿತವಾಗಿ ಶಿಕ್ಷಕರು ಮಾಡ್ತಾರೆ, ಆ ಮೂಲಕ ಮಕ್ಕಳು ಕೂಡ ಅದನ್ನ ಕಲಿಗೆ ಸಾಧ್ಯ ಇದೆ. ಆ ಮೂಲಕ ಅವ್ರು ಯೋಚನೆ ಮಾಡ್ತಾರೆ. ಇಂಥ ಅವೇರ್ನೆಸ್ ಅನ್ನು ಮಕ್ಕಳಿಗೆ ನಾವು ಕ್ರಿಯೇಟ್ ಮಾಡಬೇಕಾಗಿ, ನಮಗೆ ನಿಮಗೆ ಹೇಳಿ ಪ್ರಯೋಜನ ಇಲ್ಲ, ಮಕ್ಕಳಿಗೆ ಕೊಡಬೇಕು. ಮಕ್ಕಳು ತಕ್ಷಣ ಸ್ಪಂದಿಸ್ತಾರೆ. ಅದಕ್ಕೆ ಅಂದ್ರೆ ಕೇವಲ ಪರಿಸರ ವಿಶ್ವ ಪರಿಸರ ದಿನದ ದಿವಸ ಕೇವಲ ಒಂದು ಪ್ರಬಂಧ ಬರೀಲಿಕ್ಕೆ ಮಾತ್ರ ಕೊಡ್ತಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಆಗಿಲ್ಲ, ಏನೂ ಕೂಡ ಇಲ್ಲ. ಕೇವಲ ಒಂದು ಪ್ರಬಂಧ ಬರೆಯುವಂಥದ್ದು, ಅದರಲ್ಲಿ ಯಾರು ಪ್ರಥಮ ಬಂದ್ರೆ ಅವರಿಗೆ ಒಂದು ಬಹುಮಾನ ಒಂದು ಫಿಕ್ಸ್ ಆಗಿರ್ತದೆ. ಇದು ಮಾತ್ರ ಅವರ
ಎಲ್ಲಾ ಶಾಲೆಗಳಲ್ಲಿ ನಡೆಯುವಂತ ಒಂದು ವಿಶ್ವ ಪರಿಸರ ದಿನ. 100ಕ್ಕೆ 100 ಸತ್ಯ. ಪ್ರಬಂಧಗಳು ಮಕ್ಕಳಿಗೆ ಕೊಡುದು ಆ ದಿವಸ ಮಟ್ಟಿ ಎಷ್ಟು ಸ್ಪರ್ಧೆಗಳು ಏಕೆ ನಿಮಗೆ ಎಲ್ಲ ಸ್ಪರ್ಧೆಗಳನ್ನ ಹಾಕ್ತಾರೆ, ಎಲ್ಲ ಬಹುಮಾನಗಳನ್ನು ಕೊಡ್ತಾರೆ ಮಕ್ಕಳಿಗೆ ಖುಷಿಯೋ ಖುಷಿ ಅಷ್ಟೇ. ಅಲ್ಲಿಗೆ ಮುಗೀತಾ? ಅಲ್ಲಿ ಏನು ಸರ್ ನಾನು ಹೇಳುವಂಥದ್ದು ನೋಡಿ ಸರ್, ಒಂದು ಶಾಲೆಗೆ ಸ್ಥಳೀಯ ಆಡಳಿತ ಇವತ್ತು ಬಹಳ ಮುಖ್ಯ ಅಂತ ಅರ್ಥ. ಆದ್ರೆ ಸ್ಥಳೀಯ ಆಡಳಿತ ಆ ಜವಾಬ್ದಾರಿ ತೆಕ್ಕೊಳ್ತಾನೆ ಇಲ್ಲ. ಅವರಿಗೆ ಬೇರೆ ಸಮಸ್ಯೆಗಳ ಬಗ್ಗೆ ಅವರು ಮಾತನಾಡ್ತಾ ಹೊರತು ಅದರ ಬಗ್ಗೆ ಹಣದ ಕೊರತೆ, ಜನಗಳ ಕೊರತೆ, ಇದೇ ಮಾತನಾಡ್ತಾ ಇರೋದು, ಬೇರೆ ಏನು ಮಾತನಾಡ್ತಾ ಇಲ್ಲ. ನೋಡಿ, ಒಂದು ಮಗುವಿಗೆ ನಾನು ಹೇಳ್ತೇನೆ ನಿಮಗೆ ಒಂದು ಸಣ್ಣ ಪ್ರಯೋಗ ಹೇಳುವಂಥದ್ದು, ಈ ಸಲ ಆದರೂ ಆಗಲಿ, ಒಂದು ಮಗುವಿಗೆ ಒಂದು ಗಿಡವನ್ನು ಕೊಡುವಂಥದ್ದು, ಆ ಮಗುವಿಗೆ ಅದರ ಕಮಿಟ್ಮೆಂಟ್ ಅನ್ನು ಕೊಡಬೇಕು, ಆ ಬಾಧ್ಯತೆಯನ್ನು ಆ ಮಗುವಿಗೆ ಕೊಡಿ, ಆ ಗಿಡವನ್ನು ಕೊಟ್ಟು ಅದರ ಜವಾಬ್ದಾರಿಯನ್ನು ಆ ಮಗುವಿಗೆ ಹೇಳಬೇಕು. ಒಂದು ಮರವನ್ನು ನೆಡುವುದರ ಮೂಲಕ ಅದರಿಂದ ಆಗತಕ್ಕಂಥ ಬಹುಮುಖಿ ಪ್ರಯೋಜನಗಳೇನು ಆ ಮಗುವಿಗೆ ಅದನ್ನು ಹೇಳಿ ಆ ಮಗುವಿಗೆ ಆ ಮರವನ್ನು ಕೊಡಬೇಕು. ಆ ಇಡೀ ಒಂದು ವರ್ಷ ಆ ಮಗುವಿಗೆ ಅದನ್ನು ಮರವಾಗಿಸುವ ಜವಾಬ್ದಾರಿ ಮಗುವಿಗೆ ಕೊಡಬೇಕು. ಇದಕ್ಕೆ ಅಂಕಗಳನ್ನು ನಿಗದಿಪಡಿಸಿ. ಈಗ ಶಾಲೆಗಳಲ್ಲಿ ಆ ಮರ ಯಾಕೆ ಪರಿಸರ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು. ದ ನೇಚರ್ ಇಸ್ ದ ಗೈಡ್, ದ ಪೇರೆಂಟ್ ಅಂಡ್ ದ ನರ್ಸ್, ಈ ಮೂರು ಕೂಡ ಏಕಕಾಲದಲ್ಲಿ ನಮಗೆ ಪರಿಸರ ಇವತ್ತು. ಇದನ್ನು ಮಗುವಿಗೆ ನಾನು ಪ್ರಾಯೋಗಿಕವಾಗಿ ಮಗುವಿಗೆ ತಿಳಿಸಬೇಕು. ಆ ಮಗು ಗಿಡವನ್ನು ನೆಟ್ಟು ಅದನ್ನು ಮರವಾಗಿಸುವವರಿಗೆ ಜವಾಬ್ದಾರಿ ಆ ಮಗುವಿಗೆ ಕೊಡಬೇಕು. ಅದಕ್ಕೆ ಮಗುವಿಗೆ ಒಂದು ಅಂಕಗಳನ್ನು ನಿಗದಿಪಡಿಸಬೇಕು. ಅದಕ್ಕೆ ಯಥಾನುಶಕ್ತಿಯ ಸ್ಥಳೀಯ ಆಡಳಿತಗಳು ಕೂಡ ಅದಕ್ಕೆ ಏನು ಮಾಡಬೇಕು, ಬೆಂಬಲವನ್ನು ಕೊಡಬೇಕು. ಯಾಕೆ ಆಗುದಿಲ್ಲ ಇವತ್ತು ಎಂತಂದ್ರೆ ಮಕ್ಕಳು ಅಂತಂದ್ರೆ ಏನು ಪ್ರಯೋಜನ ಅಂದ್ರೆ ದೇ ಆರ್ ಯೂಸ್ಲೆಸ್ ಅನ್ನೋದಕ್ಕಂತ ಮಾತು ಹೇಳ್ಬೋದು. ಬಟ್ ದೇ ಆರ್ ಯೂಸ್ಡ್ ಲೆಸ್, ದೇ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್. ಮಕ್ಕಳಿಗೆ ಈ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅಂತಾದ್ರೆ ಮಕ್ಕಳು ಏನು ಕೂಡ ಮಾಡ್ತಾರೆ, ಅದಕ್ಕೆ ಪ್ರಶ್ನೆಯೇ ಇಲ್ಲ. ಈಗ ನೀವು ನೋಡಿ ಇಲ್ಲಿ ನಿಮ್ಮ ಮಂಗಳೂರಿನ ರಾಮಕೃಷ್ಣ ಮಿಷನ್ ಅವರು ಏನು ಮಾಡಿದ್ದಾರೆ, ಸ್ವಚ್ಛತಾ ಅಂದ್ರೆ ಸ್ವಚ್ಛ ಮನಸ್ಸು ಅಂತ ಹೇಳಿಕೊಂಡು ಸುಮಾರು 5 ಹಂತದಲ್ಲಿ ಪ್ರೋಗ್ರಾಮನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಮಾಡಿದ್ದಾರೆ. ನಾನು ಕೂಡ ಒಬ್ಬ ರಿಸರ್ಚ್ ಪರ್ಸನಲ್ಲಿಗೆ ಮಕ್ಕಳು ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಅಂತಂದ್ರೆ ಮರುದಿವಸ ಹೋಗುವ ಹೇಳ್ತಾರೆ, ಸರ್ ನಾವು ಮನೆಯಲ್ಲಿ ಹೋಗಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ದೇವೆ, ಖಂಡಿತವಾಗಿಯೂ ನಾಳೆ ನಾನು ಪ್ಲಾಸ್ಟಿಕ್ನ ಬಗ್ಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ, ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಮಕ್ಕಳು ಹೇಳ್ತಾರೆ ಏನಂತಾರೆ, ನಾವು ಅಕ್ಕಪಕ್ಕದವರಿಗೆ ಹೇಳಿದ್ದೇವೆ ಪ್ಲಾಸ್ಟಿಕ್ ಬಳಕೆ ಮಾಡಬೇಡಿ ಅಂತ ಹೇಳಿಕೊಂಡು, ನಾವು ಮನೆಯಲ್ಲಿ ಕೂಡ ಹೇಳಿದ್ದೇವೆ ಅಂತೇಳಿ. ಮಕ್ಕಳು ಬಿಡುವುದಿಲ್ಲ ತಂತಾಯಿಗಳನ್ನ, ಅವ್ರು ಮಾಡಿಸಿಯೇ ಇರ್ತಾರೆ ಅದನ್ನ. ಪ್ರಕೃತಿಯ ಪೂರಕವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಆಗುವ ಹಾಗೆ ಅವರು ನೋಡಿಕೊಳ್ತಾರೆ. ಇದನ್ನ ಇವತ್ತು ನಾವು ಮಾಡಬೇಕಾಗಿದೆ. ಈ ಕೆಲಸವನ್ನು ಮಾಡುವವರಿಗೆ ಸ್ಥಳೀಯ ಆಡಳಿತಗಳು ಬೆಂಬಲ ಕೊಡಬೇಕು. ನಾನು ಮಾಡಿದ್ದು ಅನ್ನೋದಂತ ಬೇಡ, ಅದರಲ್ಲಿ ನಾವು ಅನ್ನೋದನ್ನ ಗ್ರಹಿಸಿಕೊಂಡು ಇಂತಹ ವಾಲಂಟರಿ ಆರ್ಗನೈಸೇಷನ್ ಕೆಲವು ವ್ಯಕ್ತಿಗಳನ್ನು ಹಿಡ್ಕೊಂಡು ಸ್ಥಳೀಯ ಆಡಳಿತಗಳು ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ಕೂಡ ಸಾಧ್ಯತೆ ಇದೆ. ನೀವು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ, ಸ್ಥಳೀಯ ಆಡಳಿತಗಳು ನೋಡಿ, ನಾವು ಇವತ್ತು ಸ್ವಚ್ಛತಾ ಆಂದೋಲನ ಅಂತ ಹೇಳಿಕೊಂಡು ನಮ್ಮ ರಸ್ತೆಯಲ್ಲಿ ನಾವೇನು ಮಾಡ್ತಾ ಇದ್ದಾರೆ, ಅಲ್ಲಿ ಪ್ಲಾಸ್ಟಿಕ್ ತುಂಡುಗಳು ತ್ಯಾಜ್ಯಗಳು ಹೆಕ್ಕಿಕೊಂಡು ನಾವು ಗೋಣಿಯಲ್ಲಿ ತುಂಬಿಸಿ ಅಲ್ಲಿ ಇಡ್ತೇವೆ ನಾವು. ಅದನ್ನ ಮುನ್ಸಿಪಾಲಿಟಿಯಿಂದ ಬರ್ತಾರೆ ಕೊಂಡೋಗಲಿಕ್ಕೆ, ದಿವಸ ಬರ್ತಾರೆ. ಆದ್ರೆ ನಾವು ಕೇಳುವಾಗ ಹೇಳ್ತಾರೆ ಏನು ಅಂತಂದ್ರೆ, ಅದನ್ನು ಕೊಂಡೋಗಿ ಅಂತ ಹೇಳುವಾಗ ನಮಗೆ ಅದನ್ನು ಕೊಂಡೋಗಲಿಕ್ಕೆ ಆಗುದಿಲ್ಲ, ಅದಕ್ಕೆ 100 ರೂಪಾಯಿ ಕೊಡಬೇಕು ಕೊಂಡೋಗಬೇಕಿದ್ರೆ. ನಾವು ಸಮಾಜ ಸೇವೆಗೆ ನಾವು ಹೊರಟಿದ್ದೇವೆ. ಸ್ಥಳೀಯ ಆಡಳಿತಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ, ಇವತ್ತು ಕೈ ಜೋಡಿಸ್ತಾ ಇದ್ದೇವೆ, ಅವರಿಗೆ ಕ್ಲೀನ್ ಮಾಡ್ಲಿಕ್ಕಿಲ್ಲ, ನಾವು ಮಾಡ್ತಾ ಇದ್ದೇವೆ. ಅದನ್ನು ಕೊಂಡೋಗ್ಲಿಕ್ಕೆ ಇವತ್ತು ಅವರಿಂದ ಆಗ್ತಾ ಇಲ್ಲ. ಏನು ಹೇಳಬೇಕು ಯೋಚನೆ ಮಾಡಿ. ಹಾಗಾದ್ರೆ ಒಂದು ಸ್ಥಳೀಯ ಆಡಳಿತ, ಒಂದು ಸರ್ಕಾರದ ಒಂದು ಆಡಳಿತ ವರ್ಗದ ಬೆಂಬಲ ಎಷ್ಟರ ಮಟ್ಟಿಗೆ ಒಂದು ವಾಲಂಟಿಯರ್ ಆರ್ಗನೈಸೇಷನ್ಗಾಗಲಿ ಅಥವಾ ಶಾಲಾ ಕಾಲೇಜುಗಳಾಗಲಿ ವೈಯಕ್ತಿಕವಾಗಿ ಎಷ್ಟು ಸಹಕಾರಿ ಇದೆ ಯೋಚನೆ ಮಾಡಿ. ಅವರು ಗಟ್ಟಿಗೊಳ್ಬೇಕು, ಸರಿಗೆ ಕಾನೂನು ಪಾಲನೆ ಮಾಡಬೇಕು, ಗಟ್ಟಿಗೊಳ್ಬೇಕು. ಜನಗಳೊಂದಿಗೆ ಅವರು ಕೂಡ ಅವರ ಡಿಸ್ಟೆನ್ಸ್ ಇಟ್ಟುಕೊಳ್ಬಾರದು, ಆ ಡಿಸ್ಟೆನ್ಸೇ ಬೇಡ. ಹಾಗಾದ್ರೆ ಅವರಿಗೆ ಬೇಕಾದಂತ ಒಂದು ವಸ್ತುಗಳನ್ನು ಅಥವಾ ತ್ಯಾಜ್ಯಗಳನ್ನು ಮಾತ್ರ ತಗೊಂಡು ಹೋಗುವಂತದ್ದು, ಅದಕ್ಕೆ ಮಾತ್ರ ಸೀಮಿತ. ಜನಗಳೇನು ಅಲ್ಲಿ ಕಾಂಪೌಂಡ್ ವಾಲ್ ಇಡ್ತಾರೆ ಅದನ್ನು ಕೊಂಡೋಗ್ತಾರೆ, ನಾವು ಹೆಕ್ಕಿ ಗೋಣಲ್ಲಿ ಅದು ಇಲ್ಲ, ಬೇಡ. ಅವರಿಗೆ ಬೇಕಾದಂತ ಕಬ್ಬಿಣದ ವಸ್ತು ಅಥವಾ ರಟ್ಟಿನ ಪೀಸ್ಗಳು ಅದನ್ನ ತಗೊಂಡೋಗಿ ಮತ್ತೆ ಮಾರಾಟ ಮಾಡುವಂತ ಎಂತ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ಇದಂತೂ ಸತ್ಯ. ಎಸ್. ಈಗ ಪ್ರಮುಖವಾಗಿ ಆಗತಾನೆ ಹೇಳಿದ್ರೆ ಮಕ್ಕಳ ವಿಷಯದಲ್ಲಿ ನೋಡ್ತಾ ಹೋದ್ರೆ, ಮಕ್ಕಳಿಗೆ ಕೇವಲ ಒಂದು ದಿವಸದ ಪರಿಸರ ದಿನವನ್ನು ಮಾತ್ರ ಮಾಡ್ತಾರೆ. ಅದರ ಮುಂಚಿನ ದಿವಸ ಹೇಳಿರ್ತಾರೆ ನಾಳೆ ಪರಿಸರ ದಿನ, ಅದಕ್ಕೋಸ್ಕರ ಮನೆಗಳಲ್ಲಿ ಪೂರ್ವ ಸಿದ್ಧತೆಗಳು ನಡೀತದೆ, ಇಂಟರ್ನೆಟ್ ನ ಮೂಲಕ ಈಗ ಎಲ್ಲನೂ ಕೂಡ ಸಿಗ್ತದೆ. ಹಾಗಾಗಿ ಅವರಿಗೆ ಬೇಕಾದಂತ ಪ್ರಬಂಧದ ವ್ಯವಸ್ಥೆ ಮನೆಯವರು ಮಾಡಿಕೊಡ್ತಾರೆ. ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾಗ್ತದೆ ಮಕ್ಕಳಿಗೆ. ಖಂಡಿತ ಮೂಡಿಸಬೇಕಾಗ್ತದೆ. ನೋಡಿ, ನಮಗೆ ನಾನೊಂದು ನಿಮಗೆ ಹೇಳಬೇಕು, ನಿಮ್ಮ ಮಂಗಳೂರಲ್ಲಿ ಸಹ್ಯಾದ್ರಿ ಸಂಚಯ ಅಂತ ಇದೆ. ಆ ಸಹ್ಯ ಸಂಚಯದಲ್ಲಿ ಕೆಲವು ಅದರ ಬಹಳ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ಶಾಲಾ ಕಾಲೇಜಿನ ಮಕ್ಕಳನ್ನ ಅವರು ಈ ವೆಸ್ಟರ್ನ್ ಘಾಟ್ಸ್ಗೆ ಕರ್ಕೊಂಡು ಹೋಗಿ ವಾರವೋ ತಿಂಗಳಿಗೆ ಸಲ ಕರ್ಕೊಂಡು ಹೋಗಿ ಅದರ ಸಂಪೂರ್ಣವಾದಂತಹ ಅಧ್ಯಯನವನ್ನು ಮಾಡಿಸ್ತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ಕೆಲವು ವ್ಯಕ್ತಿಗಳು ಸೇರಿಕೊಂಡು ಬೇರೆ ಬೇರೆ ಶಾಲಾ ಕಾಲೇಜಿನ ಮಕ್ಕಳನ್ನು ವೆಸ್ಟರ್ನ್ ಘಾಟ್ಸ್ಗೆ ಕರ್ಕೊಂಡು ಹೋಗಿ ಅಲ್ಲಿನ ಪರಿಸರದ ಅಧ್ಯಯನವನ್ನು
ಆ ಕಾಡಿನ ಅಧ್ಯಯನ, ಮಳೆಕಾಡುಗಳಿರ್ಬೋದು, ಮರಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಬ್ಯಾಕ್ಟೀರಿಯಾಸ್ ಬೇರೆ ಬೇರೆ ಇದಾವೆ, ಅದರ ಅಧ್ಯಯನವನ್ನು ಮಾಡಿಸ್ತಾರೆ ಮಕ್ಕಳಿಗೆ. ನಾನು ನಮ್ಮ ಬಂಟ್ವಾಳ ತಾಲೂಕು, ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ಲಾಸ್ಟಿಕ್ಕಿನ ಆಗತಕ್ಕಂತಹ ಸಮಸ್ಯೆಗಳೇನು, ಯಾವುದರಿಂದ ಮಾಡ್ತಾ ಇದ್ದಾರೆ, ಅದರ ಬಳಕೆ ಹೇಗೆ ಮಾಡಬೇಕು, ಇದರ ಬಗ್ಗೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ಹೋಗಿ ನಾನು ಅದರ PPT ಮುಖಾಂತರ ಮತ್ತು ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೇನೆ. ನಾನು ಇಷ್ಟೆಲ್ಲ ಒಂದು ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಸರ್ಕಾರ ಮಾಡಬೇಕಂತ ಕೆಲಸ. ಇದು ಸರ್ಕಾರ ಮಾಡಬೇಕಂತ ಇದನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಸರ್ಕಾರ ಹೆಚ್ಚಂಶ ಇಂಥವರ ಬೆಂಬಲ ಕೊಟ್ಟಿದ್ದಂತಾದರೆ ಎಷ್ಟು ಚೆನ್ನಾಗಿ ನಡೆದು ಯೋಚನೆ ಮಾಡಿ. ಖಂಡಿತವಾಗಿ ಕೂಡ ನೀವು ಹೇಳಿದ ಪ್ರಶ್ನೆಗೆ ನಾನು ಹೆಚ್ಚಂಶ ಪೂರಕವಾಗಿ ಈ ನಿಮಗೆ ಉತ್ತರ ನಿಮಗೆ ಕೊಟ್ಟದ್ದು. ಇದನ್ನು ಒಂದು ಸಂಸ್ಥೆಗಳು ಇವತ್ತು ಮಾಡ್ತಾ ಉಂಟು. ಇದಕ್ಕೆ ಏನು ಮಾಡಬೇಕು, ಸ್ಥಳೀಯ ಆಡಳಿತ ಬೆಂಬಲವನ್ನು ಕೊಡಬೇಕು. ಇದು ಮಕ್ಕಳಿಗೋಸ್ಕರ ಇರತಕ್ಕಂಥ ಕಾರ್ಯಕ್ರಮ. ಈ ಸಮಾಜದ ರಚನೆಯಲ್ಲಿ ಮಕ್ಕಳ ಪಾತ್ರ ಬಹಳ ಮುಖ್ಯ, ದೊಡ್ಡದು ಅಂತ ಅರ್ಥ. ಪರಿಸರ ರಕ್ಷಣೆಯಲ್ಲಿ ಮಕ್ಕಳ ಜವಾಬ್ದಾರಿ ಬಹಳ ದೊಡ್ಡದು ಅಂತ ಅರ್ಥ. ಈ ನೆಲೆಯಿಂದ ಮಕ್ಕಳಿಗೆ ನಾವು ಮನೆಯಿಂದಲೇ ಏನು ಮಾಡಬೇಕು ಅಂದರೆ ಮಕ್ಕಳಿಗೆ ಒಂದು ಈ ರೀತಿಯ ತರಬೇತಿಯನ್ನು ನಾವು ಕೊಡ್ತಾ ಹೋಗಬೇಕಾಗ್ತದೆ. ನೀವು ಅದರಿಂದ ಬಹಳ ಇದು ಅಂತಂದರೆ, ನೀವು ಶಾಲೆಗಳ ಬಗ್ಗೆ ನಾನು ನಿಮಗೆ ಹೇಳಿದೆ, ನಾವಿವತ್ತು ಮನೆಯಲ್ಲಿ ಹೇಳೋದಕ್ಕಿಂತ ಕೂಡ ಶಾಲಾ ಕಾಲೇಜುಗಳಲ್ಲಿ ಹೇಳಿದ್ರೆ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಅದನ್ನು ತಗೊಳ್ತಾರೆ. ಅದೊಂದು ಬೇರೆ ಒಂದು ರೀತಿಯ, ಯಾಕಂದರೆ ಟೀಚರ್ಸ್ಗಳನ್ನ ಹೇಳಿದ ಕೂಡ ಮಕ್ಕಳು ಯಾವತ್ತೂ ಕೂಡ ಒಂದು ರೀತಿಯ ಅದು ಭಯ, ಅದು ಹೆದರಿಕೆ ಅಲ್ಲ, ಒಂದು ರೀತಿಯ ಭಯ, ಹೌದಾ, ಒಂದು ಗೌರವ, ಒಂದು ಭಯಯುತವಾಗಿರ್ತಕ್ಕ ಒಂದು ಏನಂತ ಗೌರವ, ಅದು ಆ ರೀತಿ ಮಾಡಿಯೇ ಮಾಡ್ತಾರೆ. ಅದನ್ನ ತಂದು ಇಲ್ಲಿ ಮನೆಯಲ್ಲಿ ಅವರೇನು ಮಾಡ್ತಾರೆ, ತಂದೆಗಳಿಗೆ ಹೇಳ್ತಾರೆ, ಉಳಿದವರಿಗೆ ಹೇಳ್ತಾರೆ. ಅರ್ಥ ಇಲ್ಲ, ಇದು ಹೆಚ್ಚು ಪರಿಣಾಮಕಾರಿ ಅಂತ ಅರ್ಥ. ಅದ್ರ ಬಗ್ಗೆನೂ ಇನ್ನಷ್ಟು ಮಾತಾಡೋಣ. ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಅಂದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಮುಂದಿನ ಕಾಲದಲ್ಲಿ ಬಗ್ಗದ್ದು ಅನ್ನುವಂತ ಮಾತು ಕೂಡ ಇದೆ. ಹಾಗಾಗಿ ಚಿಕ್ಕಂದಿನಲ್ಲಿ ಏನೆಲ್ಲ ವಿಷಯವನ್ನು ಹೇಳ್ತೇವೆ ಅದು ಕೂಡ ಆ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗ್ತದೆ ಅನ್ನುವಂಥದ್ದು ಕೂಡ ಸತ್ಯ. ಇನ್ನಷ್ಟು ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ಬಳಿಕ. ವಿರಾಮದ ಬಳಿಕ ವಿಶ್ವ ಪರಿಸರ ದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ಯಾವೆಲ್ಲ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ನೋಡ್ಕೊಂಡ್ರಿ. ಅದಕ್ಕಿಂತ ಮುಂಚೆ ಈಗ ಆ ಒಂದು ದಿನಾಚರಣೆಯಲ್ಲಿ ಎಷ್ಟರ ಮಟ್ಟಿಗೆ ತೊಂದರೆಗಳು ಇದೆ ಅಥವಾ ಲೋಪದೋಷಗಳು ಇದೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬನಿಗೂ ಕೂಡ ತಿಳಿದಿರುವಂಥದ್ದು. ಕೇವಲ ಒಂದು ದಿವಸಕ್ಕೆ ಸೀಮಿತವಾಗಿ ಇವತ್ತು ಆಡಂಬರದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ. ಆದ್ರೆ ಅದರಿಂದ ನಮ್ಗೆ ಯಾವ ರೀತಿಯ ಪ್ರಯೋಜನಗಳಿದೆ ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ತಿಳಿದಿಲ್ಲ. ಹಾಗಾಗಿ ಯಾವ ರೀತಿಯ ಪ್ರಯೋಜನಗಳು ನಮ್ಗೆ ಬೇಕಾಗಿದೆ ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೇಬೇಕು. ಹಾಗಾಗಿ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ, ಪರಿಸರವನ್ನು ಬೆಳೆಸುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾದಂತಹ ಆಚರಣೆ ಯಾವ ರೀತಿಯಾದದ್ದು ಅನ್ನುವಂಥದ್ದು ಕೂಡ ತಿಳ್ಕೊಳ್ಳೇಬೇಕು. ಚರ್ಚೆಯನ್ನು ಕೂಡ ಮುಂದುವರಿಸೋಣ. ಇವತ್ತಿನ ಈ ಕಾಲಘಟ್ಟದಲ್ಲಿ ಅರ್ಥಪೂರ್ಣ ಆಚರಣೆ ಆಗ್ಬೇಕಂತಂದ್ರೆ ಯಾವ ರೀತಿ ಆಚರಣೆ ಮಾಡ್ಬೇಕು ಅಂದ್ರೆ, ಈಗ ಪ್ರಮುಖವಾಗಿ ಪರಿಸರ ಹಾಳಾಗುವಂತ ತಾವು ಆಗಲೇ ಹೇಳಿದ್ರಿ, ಮಕ್ಕಳಲ್ಲಿ ಒಂದು ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಿ ಅಂತ ಹೇಳಿದ್ರೆ ಅವರು ಕೂಡ ಮನೆಯಲ್ಲಿ ಹೋಗಿ ಹೇಳುವಂಥದ್ದು. ಆದ್ರೆ ಸರ್ಕಾರವೇ ಇದನ್ನು ನಿಷೇಧ ಮಾಡ್ತಾ ಇಲ್ಲ, ಕೇವಲ ಮಕ್ಕಳು ಮಾತ್ರ ಶಿಕ್ಷಕರು ಹೇಳಿದ್ದಾರೆ ಅಂತ ಹೇಳಿ ತಮ್ಮ ಮನೆಯಲ್ಲಿ ಮಾಡ್ತಾರೆ. ಇದು ಪ್ರಮುಖವಾಗಿ ಚರ್ಚೆಯಲ್ಲಿರುವಂಥದ್ದು. ಅಂದ್ರೆ ಪ್ಲಾಸ್ಟಿಕ್ ಬಳಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಇವತ್ತು ನಮ್ಮ ಪರಿಸರ ಸಂಪೂರ್ಣವಾಗಿ ಕೆಟ್ಟು ಹೋಗಲಿಕ್ಕೆ ಕಾರಣ ಸುಮಾರು 65% ಪ್ಲಾಸ್ಟಿಕ್. ನೀವು ನೋಡಬಹುದು. ಇದರಿಂದಾಗಿಯೇ ಹೆಚ್ಚಿನ ಏನಾಗ್ತದೆ, ಯಾಕೆಂದರೆ ಉಳಿದ ತ್ಯಾಜ್ಯಗಳೆಲ್ಲವೂ ಕೂಡ ಪ್ಲಾಸ್ಟಿಕ್ಕಿನ ಒಟ್ಟಿಗೆ ಸೇರಿಕೊಂಡು ಪ್ಲಾಸ್ಟಿಕ್ಕಿನ ಅಂಶವೇ ಅಧಿಕಗೊಂಡು, ನಾನು ಹಾಗೆ ಹೇಳಿದ ಸುಮಾರು 65% ಪ್ಲಾಸ್ಟಿಕ್ ಜಾಸ್ತಿ ಆಗಿಕೊಂಡು ಇವತ್ತು ಪರಿಸರ ಕೆಟ್ಟು ಹೋಗ್ತಾ ಉಂಟು. ಮಕ್ಕಳಿಗೆ ಒಂದು ಸ್ಪರ್ಧೆ ಇಟ್ಟರೆ ಪ್ಲಾಸ್ಟಿಕ್ ಇಲ್ಲದ ಪ್ರದೇಶಗಳು ಎಲ್ಲಿಯಾದರೂ ಇದ್ದರೆ ಹುಡುಕಿಕೊಂಡು ಬನ್ನಿ ಅಂತಂದರೆ ಕಷ್ಟ ಸಾಧ್ಯ ಆದೀತು. ಆ ವಿದ್ಯಾರ್ಥಿ ಸೋಲ್ತಾನೆ. ಸೌಧವನ್ನು ಬೇಕಾದ್ರೆ ನಿರ್ಮಿಸಬಲ್ಲ. ಹೌದು, ಅಷ್ಟಲ್ಲಿವರೆಗೆ ನಿಮಗೆ ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ಪ್ಲಾಸ್ಟಿಕ್ ಇರುವಂಥದ್ದು. ಈಗ ನಾವು ಹೋಗುವಾಗ ಎಲ್ಲರೂ ಹೇಳ್ತಾರೆ, ಹೌದಪ್ಪ ಪ್ಲಾಸ್ಟಿಕ್ ಅದ್ಭುತವಾಗಿ ಹಾಳಾಗಿ ಬಿಟ್ಟಿದೆ, ನಮ್ಮ ಪರಿಸರ ಇಡೀ ಕೆಟ್ಟು ಹೋದ್ದೇ ಈ ಪ್ಲಾಸ್ಟಿಕ್ಕಿನ ಎಲ್ಲರೂ ಬೊಬ್ಬಡಿತಾರೆ. ಆದರೆ ನಾವು ಬೊಬ್ಬಡಿತಾ ಇದ್ದ ಹಾಗೇನೆ ಮತ್ತೆ ಮತ್ತೆ ಅದನ್ನು ಯಾರು ಹೇಳ್ತಾ ಇದ್ದಾರೆ ಅವರೇ ಪ್ಲಾಸ್ಟಿಕ್ನ ಬಳಕೆ ಮಾಡ್ತಾನೆ ಕೂಡ ಇದ್ದಾರೆ. ಇಂಥ ಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಇನ್ನು ಯಾವ ರೀತಿಯಲ್ಲಿ ಇದನ್ನು ಹೇಳಬಹುದು ಅನ್ನೋದೇ ನಮಗೆ ದೊಡ್ಡ ಸಂಕಟ ಆಗಿಬಿಟ್ಟಿದೆ ಇವತ್ತು. ಈಗ ನನ್ನ ಉದಾಹರಣೆ ನಿಮಗೆ ನಾನು ಹೇಳ್ತಾ ಇದ್ದೇನೆ. ನಾನು ಕಳೆದ
ಸುಮಾರು 7-10 ವರ್ಷಗಳಿಂದ ನಾನು ಏನು ಮಾಡ್ತೇನೆ, ಪ್ಲಾಸ್ಟಿಕ್ಕಿನ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಅದರ ಸಮಸ್ಯೆಗಳ ಬಗ್ಗೆ. ಅದಕ್ಕೆ ಸುಮಾರು ಒಂದು 10,000 ಪುಸ್ತಕಗಳನ್ನು, ಬುಕ್ಲೆಟ್ನ ಪ್ರಿಂಟ್ ಮಾಡಿ ಬೇರೆ ಬೇರೆ ಕಡೆಗಳಿಗೆ ಅದನ್ನು ಹಂಚಿದೆ. ನಾನು ಪ್ಯಾಂಪ್ಲೆಟ್ಗಳನ್ನು ಹಂಚಿದೆ, ಜನಗಳ ವ್ಯವಸ್ಥೆ ಬರಲಿ. ಮನೆಗಳಿಗೆ ಹೋದೆ, ಎಷ್ಟೋ ಸಾವಿರ ಮನೆಗಳನ್ನು ಮೀಟಾದ್ದು ಕೂಡ. ನಾನು ಸರ್ವೀಸಲ್ಲಿರುವಾಗ ಉಪನ್ಯಾಸಕನಾಗಿರಬೇಕಾದ್ರೆ ಮಕ್ಕಳನ್ನು ಕಟ್ಟಿಕೊಂಡು NSS ಅಧಿಕಾರಿ ಆಗಿರಬೇಕಾದ್ರೆ ಅವರನ್ನು ಅದರ ಬ್ಯಾನರ್ನ ಅಡಿಯಲ್ಲಿ, ಮತ್ತು ನಾನು ಇಂಡಿವಿಜುವಲ್ ಆಗಿ ನನ್ನ ಫ್ರೆಂಡ್ಸನ್ನು ಕಟ್ಟಿಕೊಂಡು ಊರೂರು ಸುತ್ತಾಡಿದೆ ನಾನು. ಎಲ್ಲ ಆಯಿತು. ಈಗ ಇತ್ತೀಚೆಗೆ ಏನು ಮಾಡಿದ್ದೇನೆ ಅಂತಂದರೆ, ಮತ್ತೆ ವಾಪಸ್ಸು ಪೇಟೆಯ ಬದಿಯಲ್ಲಿ ಇರತಕ್ಕಂತಹ ರಸ್ತೆಯ ಬದಿಯಲ್ಲಿ ಯಾರು ಮನೆ ಕಟ್ಟಿಕೊಂಡಿದ್ದಾರೆ ಅವರ ಮನೆಯ ಗೇಟುಗಳಿಗೆ ಒಂದು ಎಚ್ಚರಿಕೆ ಬೋರ್ಡ್ ಹಾಕಿದ್ದೇನೆ. ಅದು ಹೇಗಿದೆ ಅಂತಂದರೆ, ಪ್ಲಾಸ್ಟಿಕ್ ಬಳಸದೆ ಪರಿಸರ ಉಳಿಸಿ ಅಂತೇಳಿ. ಸುಮಾರು 1,000 ಚಿಲ್ಲರೆ ಇದನ್ನು ಬೋರ್ಡ್ಗಳನ್ನು ಎಲ್ಲ ಕಡೆಗಳಿಗೆ ಕೂಡ ಹಾಕಲಿ. ಈಗಾಗಲೇ ಸುಮಾರು 250-300 ಮನೆಗಳಿಗೆ ಹಾಕಿ ಆಗಿದೆ. ಇನ್ನೂ 1,000 ಬೋರ್ಡ್ಗಳನ್ನು ಹಾಕಲಿಕ್ಕಿದೆ, ಮಾಡ್ತಾ ಇದ್ದೇನೆ. ಇದನ್ನು ಹಾಕಿಸಿಕೊಳ್ಳಿ ಕೂಡ ಕೆಲವರಿಗೆ ಮುಜುಗರ ಆಗ್ತಾ ಉಂಟು. ಅಂದ್ರೆ ಕೇವಲ ಬೋರ್ಡ್ ಮಾತ್ರ ಇದೆ, ತಾವು ಬಳಕೆ ಮಾಡುವಂತದ್ದು ದಿನನಿತ್ಯದ ಪ್ಲಾಸ್ಟಿಕ್ ಆಗಿದೆ. ಖಂಡಿತವಾಗಿ ಕೂಡ ಅದನ್ನು ಇಂಥ ಸ್ಥಿತಿ ಇದೆ ಇವತ್ತು ನಮಗೆ. ನಾನು ಬಳಸುವುದಿಲ್ಲ, ನೀವು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ನಾನು ಬೋರ್ಡ್ ಹಾಕಿದಾಗ ಅವರಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಅವರಿಂದ, ಯಾಕೆ ಅವರು ಬಳಸ್ತಾ ಇದ್ದಾರೆ. ಇಂಥ ಸ್ಥಿತಿ ಇದೆ. ಸ್ಥಿತಿ ಈಗ ಪ್ರಸ್ತುತವಾಗಿರುವಂಥದ್ದು ಈ ರೀತಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡುವಾಗಲೂ ಕೂಡ ಜನಗಳ ಬೆಂಬಲ ಕಡಿಮೆ ಇದೆ. ನಾವು ಹೇಳ್ತಾ ಇದ್ದೇವೆ, ಈಗ ನಾವು ಎಷ್ಟು ಸ್ಥಳೀಯ ಆಡಳಿತಗಳು ಎಲ್ಲ ಆಡಳಿತ ನಾವು ದೂರ್ತಾ ಇರ್ಬೋದು, ಆದರೆ ಜನಗಳ ಬೆಂಬಲ ಕೂಡ ಇವತ್ತು ಕಡಿಮೆ ಇದೆ. ನಾವು ಈಚೆಯನ್ನು ಹೋಗುವಾಗ ಆಚೆಯನ್ನು ಮತ್ತೆ ಅವರು ಬಳಕೆ ಮಾಡ್ತಾರೆ. ಈಗ ನೀವು ವೆಸ್ಟರ್ನ್ ಘಾಟ್ಸಿಗೆ ಹೋಗಿ, ನೀವು ಒಂದು ರೀತಿಯಲ್ಲಿ ಮಜಾ ಮಾಡಲಿಕ್ಕೆ ಹೋಗತಕ್ಕಂಥ ಇವತ್ತಿನ ಯುವ ಸಮುದಾಯ ಅಲ್ಲಿ ಹೋಗಿ ಅಂಥ ಪಿಕ್ನಿಕ್ ಸೆಂಟರ್ಗಳಲ್ಲಿ ಹೋಗುವಾಗ, ಈ ಟ್ರೆಕ್ಕಿಂಗ್ ಹೋಗುವಾಗ ಇಡೀ ಪ್ಲಾಸ್ಟಿಕ್ ಲಕೋಟೆಗಳನ್ನು ಮೂಟೆ ಅಲ್ಲಿ ಹಾಕಿದ್ದಾರೆ. ಇದನ್ನು ಒಂದ್ಸಲ ಸಹ್ಯಾದ್ರಿ ಸಂಚಯದವರು ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟರು, ಈಗಲೂ ಮಾಡ್ತಾ ಇದ್ದಾರೆ. ನಾನು ಜೊತೆಯಲ್ಲಿ ಸೇರಿಕೊಂಡಿದ್ದೇನೆ. ಅರ್ಥ ಅಲ್ಲ, ಹೆಚ್ಚು ಇದೆಲ್ಲ 1 ದಿವಸ 2 ದಿವಸ ಆಗುವಂಥದ್ದಲ್ಲ, ವರ್ಷಾನುಗಟ್ಟಲೆ ಇದಕ್ಕೆ ಬೇಕಾಗ್ತದೆ. ಇಡೀ ಕೊಂಡೋಗಿ ಹಾಕಿದ್ದೇ ಇಲ್ಲ ಅಲ್ಲ ಕಡೆಗಳಲ್ಲಿ. ಇಂಥ ಸ್ಥಿತಿ ಅಲ್ಲಿ ಇವತ್ತು ಇದೆ ಪ್ಲಾಸ್ಟಿಕ್ ಬಗ್ಗೆ. ಅರ್ಥ ಅಲ್ಲ, ನಾನು ಆಗ ನಿಮಗೆ ಹೇಳಿದಾಗೆ ಎಲ್ಲ ತ್ಯಾಜ್ಯಗಳಿಗೂ ಕೂಡ ಇವತ್ತು ಅಧಿಕವಾಗಿ ಸಿಟಿಯಲ್ಲಿ ಇರುವಂಥದ್ದು ಏನು ಅಂತಂದರೆ ಪ್ಲಾಸ್ಟಿಕ್ಕಿನ ಸ್ಥಿತಿ ಗಂಭೀರವಾಗಿರುವಂಥದ್ದು. ಇದರ ಪರಿಣಾಮ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇವತ್ತು ಚರಂಡಿಗಳಲ್ಲಿ ಪೈಪ್ ಹೊಡಿತಾ ಇರ್ಬೋದು, ಅಥವಾ ನಾವು ಒಳಚರಂಡಿಯ ನೀರು ಹೊರಗಡೆ ಬರ್ತಾ ಇರ್ಬೋದು. ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಈ ಪ್ಲಾಸ್ಟಿಕ್. ಅದು ಅಲ್ಲಿ ಸಿಕ್ಕಿಕೊಂಡು ಆ ನೀರಿಗೆ ಹೋಗ್ಲಿಕ್ಕಾಗದೆ ಆ ನೀರು ಹೊರಗಡೆ ಬರುವಂಥದ್ದು. ಇಡೀ ರಸ್ತೆ ಎಲ್ಲ ಈ ಹೊಲಸು ನೀರಿನಿಂದಾಗಿ ಆವೃತವಾಗಿರುವಂಥದ್ದು ಈ ಪ್ಲಾಸ್ಟಿಕ್ನಂತೆ ವಿತ್ತ ಸ್ಥಿತಿ ಇವತ್ತು ನಮ್ಮಲ್ಲಿದೆ. ಅದಾದ್ರೂ ಕೂಡ ಅದನ್ನು ಬಳಕೆ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ಎಲ್ರಿಗೂ ಕೂಡ ತಿಳಿದಿರುವಂಥದ್ದೇ. ಆದ್ರೆ ಬಳಕೆ ಮಾಡದೆ ಬೇರೆ ವಿಧಿ ಇಲ್ಲ, ಅದು ಈಗ ಪ್ರಸ್ತುತವಾಗಿರುವಂಥದ್ದು. ಅಂದ್ರೆ ಸರ್ಕಾರ ಇದನ್ನು ನಿಷೇಧ ಮಾಡಬೇಕಾಗಿತ್ತು, ಅವರು ಇದರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ಮೂಡಿಸಬೇಕಿತ್ತು. ಅವರೇ ಇದನ್ನು ಯಾವುದೇ ರೀತಿಯಾದಂತಹ ಕಾರ್ಯವನ್ನು ಮಾಡದೆ ಕೈಕಟ್ಟಿ ಕುಳಿತಿದ್ದಾರಾ ಅಂತ ಹೇಳಿ ನನಗೆ ಮತ್ತೊಂದು ಕಡೆಯಲ್ಲಿ ಕಾಣ್ತಾ ಉಂಟು. ಪ್ಲಾಸ್ಟಿಕ್ನಷ್ಟು ಒಂದು ನಮಗೆ ಒಳ್ಳೆಯ ವಸ್ತು ಎಲ್ಲ ವಿಚಾರಗಳಲ್ಲಿ ಕೂಡ ಬೇರೊಂದಿಲ್ಲ ನಮ್ಮಲ್ಲಿ. ಮುಖ್ಯವಾಗಿ ಆ ರೀತಿ ನೋಡಿ ಇದನ್ನು ನಾವು ಒಪ್ಪಿಕೊಳ್ಬೇಕು. ಆದರೆ ಅದರ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಅಂದ್ರೆ ನಾವು ಅದನ್ನ ಬಳಕೆ ಮಾಡ್ತಾ ಇದ್ದೇವಲ್ಲ, ನಾವೇ ತಪ್ಪು. ಈಗ ಪ್ಲಾಸ್ಟಿಕ್ ಅನ್ನ ನಾವು ಬಳಕೆ ಮಾಡ್ತಾ ಇದ್ದೇವೆ, ನಾವು ಒಂದು ಮಿತಿಯಲ್ಲಿ ಬಳಕೆ ಮಾಡಲಿ. ಪ್ಲಾಸ್ಟಿಕ್ ಅನ್ನ ನಾವು ದೂರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಮ್ಮನ್ನು ನಾವು ದೂರಿಕೊಳ್ಬೇಕಾಗಿದೆ. ಅರ್ಥ ಇಲ್ಲ. ದಿವಸಕ್ಕೆ ನನ್ನ ಮನೆಗೆ ತೆರತಕ್ಕಂಥ ಪ್ಲಾಸ್ಟಿಕ್ ನಾನು ಎಷ್ಟಿದೆ ಲೆಕ್ಕ ಹಾಕಿ ನಾನೊಂದ್ಸಲ ಸರ್ವೆ ಮಾಡಿದ್ದೆ. ಪೇಟೆಯಲ್ಲಿ ಇವತ್ತು ದಿವಸಕ್ಕೆ 3 ಪ್ಲಾಸ್ಟಿಕ್ ಅನ್ನಾಗಿ ವಾರಕ್ಕೆ ಇಲ್ಲಿಷ್ಟು ಹಾಕಿ ನೀವು 7-3-20 ಪ್ಲಾಸ್ಟಿಕ್ ಹಾಕೊಂಡು ಅದೇ ಹಳ್ಳಿಗೆ ಹೋಗಿ, ಈಗ ಅಲ್ಲಿ ಶುರುವಾಗಿದೆ. ಆದರೆ ಅಲ್ಲಿ ವಾರಕ್ಕೆ ಹೆಚ್ಚು 7 ಪ್ಲಾಸ್ಟಿಕ್ ಅಥವಾ 5 ಪ್ಲಾಸ್ಟಿಕ್ ವರೆಗೆ ಇರು. ಇದು ನಾವು ಸರ್ವೆ ಮಾಡಿದ ಲೆಕ್ಕ ಪ್ರಕಾರ ಹಾಗೆ. ಇಷ್ಟು ನಾನು ಹೇಳುವಂಥದ್ದು, ಬಳಸಿದ ಪ್ಲಾಸ್ಟಿಕನ್ನೇ ಮತ್ತೆ ಮರುಬಳಸಲು ಯಾಕೆ ಆಗುವುದಿಲ್ಲ? ಬಳಸಬಹುದಲ್ವೇ? ಖಂಡಿತವಾಗಿ ಬಳಸುವ. ಈಗ ನಿಮ್ಮ ಮನೆಯ ತಂದ ಪ್ಲಾಸ್ಟಿಕನ್ನು ಮತ್ತೆ ವಾಪಸ್ ನೀವು ಕೊಂಡೋಗಿ ಅದರಲ್ಲೇ ಹಾಕಿಕೊಳ್ಳಿ. ಇವತ್ತು ಏನಾದರೂ ಅಂಗಡಿಯವರು ವ್ಯಾಪಾರ ಆಗ್ತಿದ್ದಾರೆ ನಮ್ಮಿಂದಾಗಿ, ಇವತ್ತು ಅಂಗಡಿಯವರು ಬದುಕ್ತಾ ಇರುವಂತ ನಮ್ಮಿಂದಾಗಿ, ಬಿಹಾರದ ಕಸ್ಟಮರ್ಸ್ ನಮ್ಮಿಂದಾಗಿ ಬದುಕ್ತಾ ಇದ್ದಾರೆ. ಜನಗಳು ಏನು ಗ್ರಹಿಸಿಕೊಂಡಿದ್ದಾರೆ? ಅವ್ರು ಏನಾದರೂ ಹೇಳ್ತಾರೆ ಏನೋ? ಕ್ವಶನ್ ಆಫ್ ಪ್ರೆಸ್ಟೀಜ್, ನಮ್ಮ ಗೌರವದ ಪ್ರಶ್ನೆ ತೆಗೊಂಡಿದ್ದಾರೆ ಜನ. ಪ್ಲಾಸ್ಟಿಕ್ ವಸ್ತುವನ್ನು ತಂದ್ರೆ ಅತ್ಯದ್ಭುತ, ಅದು ಪ್ಲಾಸ್ಟಿಕ್ ತರಬೇಕು. ಅದು 2-3 ಪ್ಲಾಸ್ಟಿಕ್ ಕೈಲಿ ತಂದ್ರೆ ಅವನಿಗೆ ದೊಡ್ಡ ಗೌರವವನ್ನು ಗ್ರಹಿಸಿಕೊಂಡಿದ್ದಾರೆ. ಅವಮಾನ. ಈಗ ನನಗೆ ಕೇಳಿದವರಿದ್ದಾರೆ, ನಾನು ಚೀಲ ಕೊಂಡೋಗ ನನಗೆ ಅವರು ಕೇಳಿದ್ದಾರೆ, ನೀವೇನು ಬೇಟೆಗೆ ಹೊರಟಿದ್ದಾರೆ? ಅದು ಮೊದಲಿನ ಕಾರಲ್ಲಿ ಎಲ್ಲ ತುಳುವಿನಲ್ಲಿ ಏನು ಅಂತಂದ್ರೆ ಬೋಂಟೆಗೆ ಹೋಗೋಣ ಅಂತ ಹೇಳಿ, ಅಂದ್ರೆ ಒಂದು ಕಾಕಿ ಚೀಲವನ್ನು ಹಾಕಿಕೊಂಡು ಹೋಗಿ
ಇದು ಮರ್ಯಾದೆ ಪ್ರಶ್ನೆ ಅಂತ ಅರ್ಥ. ಹಾಕಿ ನಾವು ಚೀಲ ತರಬಾರದು. ಇದು ಏನು ಅಂತಂದರೆ ಅತ್ಯಂತ ಮುಂದುವರಿದ ಒಂದು ಸಮಾಜ ಇವತ್ತು. ಆ ಪ್ಲಾಸ್ಟಿಕ್ಗೆ ತಂದರೆ, ಆ ಬಣ್ಣ ಬಣ್ಣದ ಪ್ಲಾಸ್ಟಿಕ್ ತಂದರೆ ಬಹಳ ಖುಷಿಯಿಂದ ಗ್ರಹಿಸಿಕೊಳ್ಳೋ ಜನ. ಇವರಿಗೆ ನಮ್ಮ ಬದುಕಿನ ಪ್ರಶ್ನೆ ಅನ್ನೋದನ್ನು ತಿಳ್ಕೊಳ್ಳಿಲ್ಲ ಇವರು ಇನ್ನೂ ಕೂಡ. ನಾನು ಹೇಳೋದು ಏನು ಅಂತಂದರೆ, ನೀವು ಪ್ಲಾಸ್ಟಿಕ್ ಬಳಕೆ ಮಾಡಿ, ಆದರೆ ಮಿತಿಯಲ್ಲಿ ಬಳಕೆ ಮಾಡಿ. ಬಳಕೆ ಮಾಡದಿರ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮಾಡಬೇಕಾಗಿ, ಯಾಕಂದ್ರೆ ಅದು ಆಲ್ಟರ್ನೇಟಿವ್ ಆಗಿ ಮಾರ್ಕೆಟಿಗೆ ಬರುವವರೆಗೆ ನಾವು ಬಳಕೆ ಮಾಡಲೇಬೇಕಾಗ್ತದೆ. ಆದ್ರೆ ಒಂದು ಮಿತಿಯಲ್ಲಿ ಬಳಕೆ ಮಾಡಿ, ಮರು ಬಳಕೆ ಮಾಡಿ. ನೀವು ಬಳಸಿದ್ದನ್ನೇ ಮತ್ತೆ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಹೋಗಿ. ನಿಮ್ಮ ಮನೆಯ ಪ್ಲಾಸ್ಟಿಕ್ ಅನ್ನ ನೀವು ಕೊಂಡೋಗಿ ಅಂಗಡಿ ಮನೆಗೆ ಕೊಡಿ, ಅವತ್ತು ತೆಕ್ಕೊಳ್ಳೇಬೇಕು. ಅವತ್ತು ತೆಕ್ಕೊಳ್ಳಿಲ್ಲ ಅಂಗಡಿನ ಬಿಡಿ, ಇನ್ನೊಂದು ಅಂಗಡಿಗೆ ಹೋಗಿ. ಯಾಕೆ? ಅವನು ನಮ್ಮಿಂದಾಗಿ ಬದುಕ್ತಾ ಇದ್ದಾನವ, ಗೊತ್ತಿಲ್ಲ, ಅವರಿಗೆ ನಾವು ಬದುಕೋದಲ್ಲ, ನಮ್ಮಿಂದಾಗಿ ಬದುಕ್ತಾ ಇದ್ದಾನೆ. ಅವ ನಿಮಗೆ ಏನ್ ಮಾಡ್ತಾನೆ ಅಂದ್ರೆ ಹೊಸ ಪ್ಲಾಸ್ಟಿಕ್ ನಿಮಗೆ ಕೊಡ್ಬೋದು. ನಿಮ್ಮ ಮನೆಯ ಪ್ಲಾಸ್ಟಿಕ್ ಹೋಯ್ತಲ್ಲ, ನಿಮ್ಮ ಮನೆಯ ಪ್ಲಾಸ್ಟಿಕ್ ಸಂಖ್ಯೆ ಕಡಿಮೆ ಆಯ್ತಲ್ಲ. ಇದನ್ನ ಮಾಡ್ತಾ ಹೋಗಿ. ಯಾಕೆ ಆಗುದಿಲ್ಲ ನಮಗೆ? ಬಟ್ಟೆ ಚೀಲಗಳನ್ನ ಬಳಸಿ. ನೀವೆಲ್ಲಿಯಾದ್ರೂ ಹೋಗುವಾಗ, ನಿಮ್ಮ ಬೈಕಲ್ಲಿ ಹೋಗುವ, ಕಾರಲ್ಲಿ ಹೋಗುವಾಗ ಇಟ್ಟುಕೊಂಡು ಹೋಗಿ, ಬಟ್ಟೆ ಚೀಲ ಇಟ್ಟುಕೊಂಡು ಹೋಗಿ. ಅಥವಾ ನೀವು ಬಳಸಿದ ಪ್ಲಾಸ್ಟಿಕ್ ತೆಕೊಂಡು ಹೋಗಿ, ಅದನ್ನೇ ಕೊಡಿ, ಅಲ್ಲಿಂದ ತನ್ನಿ. ಯಾಕೆ ಸಾಧ್ಯ ಆಗುದಿಲ್ಲ? ಇಷ್ಟು ಹೇಳುವಾಗಲೂ ಕೂಡ ಏನು, ನನ್ನ ಎದುರಲ್ಲೇ, ನನ್ನ ಮನೆಯ ಪಕ್ಕದಲ್ಲಿ ನನ್ನ ನೋಡಿ ಕದ್ದು ಮುಚ್ಚಿ ಆದ್ರೂ ಮೆಲ್ಲ ಮೆಲ್ಲ ತರ್ತಾರೆ. ಅಂದ್ರೆ ಬೇರೆದೆಲ್ಲ ತರುವುದು ಅದು ಗೌರವ ಅಲ್ಲ ಅಂತ ಅರ್ಥ ಈ ನೆಲೆಯಿಂದ. ಇದರ ಜೊತೆಗೆ ಅಂದ್ರೆ ಪ್ಲಾಸ್ಟಿಕ್ ನಿಂದಾಗಿ ಮಣ್ಣಿನ ಒಂದು, ಅದರಲ್ಲಿ ಮಣ್ಣಿನ ಜೊತೆ ಸೇರೋದ್ರಿಂದ ಮಣ್ಣಿನ ಹಾನಿ ಕೂಡ ನಡೀತದೆ. ಇದರಿಂದ ಪರಿಸರ ಕೂಡ ಹಾಳಾಗ್ತದೆ. ಅದೇ ರೀತಿಯಾಗಿ ವಾಯು ಮಾಲಿನ್ಯ ಕೂಡ ತುಂಬಾನೇ ಭೀಕರವಾಗಿರುವಂತದ್ದು. ಅಂದ್ರೆ ಮಣ್ಣಿನ ಫರ್ಟಿಲಿಟಿ ಪೂರ್ತಿ ಹೋಗ್ತದೆ. ಈಗ ಪ್ಲಾಸ್ಟಿಕ್ ಬಳಕೆ ಮಾಡತಕ್ಕಂಥ ಕೆಮಿಕಲ್ಸ್ ಏನಿದೆಯೋ, ಆ ಕೆಮಿಕಲ್ಸ್ ಕೆಲವು ಸಹ ರಿಯಾಕ್ಟ್ ಆಗ್ತದೆ. ಈಗ ಅದರ ಒಳಗಡೆ ಹಾಕನ್ನ ವಸ್ತು ಅದರೊಳಗೆ ರಿಯಾಕ್ಟ್ ಆಗ್ತದೆ. ಅದೇ ಕೂಡ ಅದು ಆಹಾರ ವಸ್ತುಗಳು ಸೇರಿಕೊಳ್ತದೆ. ಆ ಮೂಲಕ ನಮಗೆ ಬೇರೆ ಬೇರೆ ರೀತಿಯ ಹೆಸರು ಹೇಳಬಹುದಾದ, ಹೇಳಬಾರದ ಕೆಲವು ರೋಗಗಳು ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತಿನ ನಾಳೆಗೆ ಅಂತಲ್ಲ, ಸ್ಲೋಲಿ ಜನರೇಷನ್ ಬರಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಿನಲ್ಲಿ ಸೇರಿಕೊಳ್ಳುವ ಮೂಲಕ ಮಣ್ಣಿನ ಫಲವಂತಿಕೆ ಅಥವಾ ಫರ್ಟಿಲಿಟಿ ಕಡಿಮೆ ಆಗ್ತದೆ. ಆಯ್ತಲ್ಲ, ನೀರಿನ ಒಸರಿಗೆ ತೊಂದರೆಯನ್ನು ಕೊಡ್ತದೆ. ನಿಮ್ಮ ವಾಟರ್ ಟೇಬಲ್ ಏನಿದೆಯೋ ಅದು ಕೆಳಗೆ ಹೋಗ್ಲಿಕ್ಕೆ ಸಾಧ್ಯತೆ. ಯಾಕೆ? ನೀರು ಒಳಗಡೆ ಹೋಗುದಿಲ್ಲ ಪ್ಲಾಸ್ಟಿಕ್ನಿಂದಾಗಿ. ಇಂಥ ಸ್ಥಿತಿಗಳು ಬರ್ಬೋದು. ಗಿಡ ಮರಗಳಿಗೆ ಅದು ಸಿಕ್ಕಿಕೊಂಡು ಆ ಮೂಲಕ ಅದರಿಂದ ಸಮಸ್ಯೆಗಳಾಗಬಹುದು. ಅಥವಾ ನಮ್ಮಲ್ಲಿ ಇರತಕ್ಕಂಥ ಪ್ರಾಣಿಗಳು, ನಾಯಿಗಳಿರ್ಬೋದು, ಬೆಕ್ಕಳಿರ್ಬೋದು, ದನಗಳಿರೋ ಯಾವುದೇ ಇರ್ಬೋದು, ಇವುಗಳು ಇವತ್ತು ಏನಾಗ್ತದೆ, ಅವುಗಳ ಹೊಟ್ಟೆಗೆ ಸೇರಿಕೊಂಡು ಅವುಗಳು ಸಾಯತಕ್ಕಂಥ ಸ್ಥಿತಿ ಬರಲಿಕ್ಕೆ ಸಾಧ್ಯ ಇದೆ, ಬರ್ತಾ ಇದೆ, ಬಂದಿದೆ ಕೂಡ. ಇಂಥ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ನಾನು ಆಗ ಹೇಳಿದ ಹಾಗೇನೆ ಏನಂತಂದ್ರೆ, ಈಗ ನಮಗೊಂದು ಸೌಂದರ್ಯ ಅನ್ನೋದು ಕಣ್ಣಿಗೆ ಒಂದು ಸೌಂದರ್ಯ ಬೇಕಲ್ವೇ? ಮನುಷ್ಯ ಹುಚ್ಚನಾಗ್ಲಿಕ್ಕೆ ಸಾಧ್ಯತೆ ಇದೆ. ಅಂತ ಒಂದು ಪ್ರದೇಶಗಳು ಆ ಪ್ಲಾಸ್ಟಿಕ್ ಎಲ್ಲಾ ಕಡೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪ್ಲಾಸ್ಟಿಕ್, ಈಗ ಜನಗಳಿಗೆ ಜವಾಬ್ದಾರಿ ಇಲ್ಲ ನೋಡಿ. ಇದ್ದದನ್ನೆಲ್ಲ ಪ್ಲಾಸ್ಟಿಕ್ನ ಒಳಗಡೆ ತುಂಬಿಸಿ ಆ ಮೂಲಕ ಇದ್ದಲ್ಲೆಲ್ಲ ಅದರ ಬಿಸಾಡ್ತಾರೆ. ಇದನ್ನು ನೋಡುವ ನಿಮಗೆ ಹೇಗಾದೀತು ಅಂದ್ರೆ, ನಮಗೆ ನಾವು ಯಾವುದೊಂದು ಭ್ರಮೆಯ ಲೋಕಕ್ಕೆ ಹೋದಾಗ ಆಗ ನಾವೊಂದು ರೀತಿಯಲ್ಲಿ ಭ್ರಮೆಗೆ ಒಳಗಾಗಬಹುದು. ಇದು ಸೈಕಾಲಜಿಕಲಿ ಪ್ರೂವ್ಡ್. ಇದು ಬೇರೆ ಪಾಶ್ಚಾತ್ಯ ದೇಶಗಳು ಇದನ್ನು ಪ್ರೂವ್ ಮಾಡಿದ್ದಾರೆ. ಒಂದು ವಾತಾವರಣ ಕೂಡ ಚೆನ್ನಾಗಿದ್ದಾಗ ಮಾತ್ರ ನಾವು ಮನಸ್ಸು ಕೂಡ ಶುದ್ಧವಾಗಿರ್ತದೆ. ಯಾವಾಗ ವಾತಾವರಣ ಕೆಟ್ಟ ಹೋಗ್ತದೆಯೋ ನಾವು ಕೂಡ ಒಂದು ರೀತಿ ಹುಚ್ಚರಂದಾಗಲಿಕ್ಕೆ ಸಾಧ್ಯತೆ ಇದೆ, ಆ ಭ್ರಮೆಗೆ ಒಳಗಾಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮ ಸ್ಥಿತಿ ಇವತ್ತು ಆಗಿದೆ, ಇದಾಗಿದೆ. ನಾವು ಎಷ್ಟು ಪ್ಲಾಸ್ಟಿಕ್ ಕಡಿಮೆಗೊಳಿಸ್ತೇವೆಯೋ ಅಷ್ಟರ ಮಟ್ಟಿಗೆ ನಮ್ಮ ಪರಿಸರವನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳಲು ನಮಗೆ ಸಾಧ್ಯತೆ ಇದೆ. ನಾನು ಇದನ್ನು ಹೇಳಲೇಬೇಕು. ಸಾರ್ವಜನಿಕರು ಇದನ್ನು ಖಂಡಿತವಾಗಿ ಕೂಡ ಚೆನ್ನಾಗಿ ಏನು ಮಾಡಬೇಕಂದ್ರೆ ಕೇಳಬೇಕು. ಇದನ್ನು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟರ ಮಟ್ಟಿಗೆ ಖಂಡಿತ ಕಡಿಮೆ ಮಾಡಬೇಕು. ಇದೊಂದು ಬಹಳ ದೊಡ್ಡ ಜ್ವಲಂತ ಸಮಸ್ಯೆ. ಇದು ತೃತೀಯ ರಾಷ್ಟ್ರಗಳಿಂದ ಇವತ್ತು ಪ್ಲಾಸ್ಟಿಕ್ ನಮ್ಮ ದೇಶಕ್ಕೆ ಬಂದು ಬೀಳ್ತಾ ಉಂಟು. ನಾವು ಒಳ್ಳೆಯ ಪರ್ಚೇಸರ್ಸ್, ನಾವು ತಗೊಳ್ತಾ ಇದ್ದೇವೆ. ನಾವು ಇದನ್ನ ಯಾಕೆ ತಗೊಳ್ತಾ ಇದ್ದೇವೆ? ನಮ್ಮ ಜನಗಳು ಅಷ್ಟು ಮಟ್ಟಿಗೆ ಬಳಕೆ ಮಾಡ್ತಾ ಇದ್ದಾರೆ. ಕೇವಲ ಸರ್ಕಾರವನ್ನು ದೂರಬೇಡಿ, ನೀವು ಕೂಡ ಬಳಕೆ ಮಾಡೋದ ಕಡಿಮೆ ಮಾಡಿ. ಇದು ಪ್ಲಾಸ್ಟಿಕ್ ಬಳಕೆ ಇದು ಮರ್ಯಾದೆಯ ಪ್ರಶ್ನೆ ಅಲ್ಲ, ಗೌರವದ ಪ್ರಶ್ನೆ ಅಲ್ಲ, ನಿಮ್ಮ ಜೀವನದ ಪ್ರಶ್ನೆ ಇದೆ. ಕೇವಲ ಹೆಸರಿಗೆ ಮಾತ್ರ ಬುದ್ಧಿವಂತರ ಜಿಲ್ಲೆ, ಬುದ್ಧಿವಂತರ ದೇಶ ಅಂತ ಅನ್ನುವಂಥದ್ದು ಮಾತ್ರ ಮೆರಿತಾ ಇದೆ. ಈ ರೀತಿಯಾದಂತ ಒಂದು ವಿಷಯದಲ್ಲಿ ಬುದ್ಧಿವಂತಿಕೆ ತೋರಿಸ್ತಾ ಇಲ್ಲ ಜನರು ಅನ್ನುವಂಥದ್ದು ತೋರಿಸ್ತಾ ಇಲ್ಲ. ಈಗ ಇದ್ರ ಜೊತೆಗೆ ಮರಗಳನ್ನು ಕೂಡ ಕಡಿಯುವಂಥದ್ದು ಕೂಡ ಅಲ್ಲಲ್ಲಿ ಜಾಸ್ತಿ ಆಗ್ತಾ ಇದೆ. ತಾವು ಕೂಡ ಆಗ ಹೇಳಿದ್ರಿ, ನೇತ್ರಾವತಿ ತಿರುವ ಸಂದರ್ಭದಲ್ಲಿ ಹಲವಾರು ಮರಗಳನ್ನು ಕೂಡ ಕಡಿದಿದ್ದಾರೆ. ಈ ರೀತಿಯಾಗಿ ಕಾಡಿನ ನಾಶದಿಂದಾಗಿ ವನ್ಯಜೀವಿಗಳು ಕೂಡ ಈಗ ನಗರ ಪ್ರದೇಶವನ್ನು ಪ್ರವೇಶ ಮಾಡುವಂತ ಒಂದು ಪ್ರಕ್ರಿಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈಗ. ಖಂಡಿತ ನೋಡಿ, 3-4 ದಿವಸಗಳ ಹಿಂದೆ ನಾನು ವಾಕಿಂಗ್ ಹೋಗ್ತಾ ಇದ್ದೇನೆ. ದೊಡ್ಡ ರಸ್ತೆ, ಅದೇ ದೊಡ್ಡ ರಸ್ತೆದು ಮೈನ್ ರೋಡ್ ಅದು. ಅದರ ಬದಿಯಲ್ಲೇ ಒಂದು ಇದು ಏನು ಅಂತಂದ್ರೆ ನವಿಲು ಸತ್ತು ಬಿದ್ದಿದೆ. ನನ್ನ ಮನೆ ಹತ್ರವೇ ಮಂಗಗಳು ಬರ್ತಾ, ನಂದು ಪೇಟೆ, ಮಂಗಗಳು ಬರ್ತಾ ಇದೆ, ನವಿಲುಗಳು ಬರ್ತಾ ಇವೆ. ಎಲ್ಲಿಂದ ಬರುದು ಇದು? ನೀವು ನೋಡಿದ್ರೆ ಮಂಗಳೂರಿಗೆ ಕೆಲವು ಸಲ ಚಿರತೆಗಳು ಬರ್ತಾ ಇವೆ. ಎಲ್ಲಿಂದ ಬರುದು ಇದೆಲ್ಲ? ಅವುಗಳಿಗೆ ಕಾಡಿನಲ್ಲಿ
ಅವರಿಗೆ ಬೇಕಾಗಿರತಕ್ಕಂಥ ಆಶ್ರಯ ಇವತ್ತು ಇಲ್ಲ ಅಂತಾಗಿದೆ. ನಾವೇ ಆಗಮನ ಮಾಡಿಕೊಳ್ತಾ ಇದ್ದೇವೆ. ನಾವೇ ಈಗ ಹೆಚ್ಚು ವಿಷಯ ಒಂದು ದಿವಸ ಅವುಗಳು ನಾವೇ ಆಗ್ತೇವೆ. ಇವತ್ತು ನಾವೇನಾಗ್ತೇವೆ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿಕೊಂಡು ಮನುಷ್ಯ ಸ್ವಭಾವದಲ್ಲಿ ಇಲ್ಲ. ಥ್ಯಾಂಕ್ಸ್ ದ ಗಾಡ್. ಈ ಪ್ರಾಣಿಗಳಿವೆಲ್ಲ ಪ್ರಾಣಿಗಳಾಗಿ ಹುಟ್ಟಿ ಪ್ರಾಣಿಗಳ ಸ್ವಭಾವದಲ್ಲಿ ಅವುಗಳು ಇವೆ. ನಾವು ಮನುಷ್ಯರಾಗಿ ಹುಟ್ಟಿ ನಾವು ಪ್ರಾಣಿಗಳಾಗಿದ್ದೇವೆ. ನೀವು ಅರ್ಥ ಆಗಿರ್ಬೋದು. ನಾವು ಮನುಷ್ಯರಾಗಿ ಹುಟ್ಟಿದರೂ ಮನುಷ್ಯರಾಗಿ ಜೀವನ ಮಾಡಬೇಕು. ಅದು ಮಾಡಬೇಕು ಅಂತಂದ್ರೆ ಅಂತ ಕಾಡು ಪ್ರಾಣಿಗಳು ಆಹಾರವನ್ನು ಹುಡುಕಿಕೊಂಡು ಇಲ್ಲಿ ಬರಬಾರದು. ಅದರ ಅರ್ಥ ಏನು ಅಂತಂದ್ರೆ ಈ ನಾಡು ಚೆನ್ನಾಗಿ ಉಳಿಬೇಕು ಅಂತಂದ್ರೆ ಕಾಡು ಚೆನ್ನಾಗಿ ಉಳಿಬೇಕು. ನಾಡಿಗೆ ಕಾಡು ಬೇಕಾದ್ದು, ಕಾಡಿಗೆ ನಾಡು ಬೇಕಾಗಿಲ್ಲ. ಇದನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ನಮಗೆ ಕಾಡು ಬೇಕು, ಕಾಡಿಗೆ ನಾವು ಬೇಡ. ಕಾಡು ಅದರಷ್ಟಕ್ಕೆ ಇರ್ತದೆ. ಇದನ್ನ ಜನ ಅರ್ಥ ಮಾಡಿಕೊಳ್ಬೇಕು. ಇವಂತ ಕಾಡನ್ನ ಇವತ್ತು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ನಾನು ಹಾಗೆ ಹೇಳಿದ ಬೇರುಗಳನ್ನ ನರನಾಡಿಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದಾರೆ. ಪಾಪ ಆ ಕಾಡು ಪ್ರಾಣಿಗಳು ಇವತ್ತು ಅಲ್ಲಿ ವಾಸಕ್ಕೆ ಯೋಗ್ಯವಾಗಿರೋ ಪ್ರದೇಶ ಅಲ್ಲಿ ಇಲ್ಲ ಅಂತಾಗಿದೆ. ಆಹಾರ ಇಲ್ಲ ಅಂತಾಗಿದೆ. ಅಲ್ಲಿ ಅವುಗಳೆಲ್ಲವೂ ಕೂಡ ಏನು ಮಾಡ್ತವೆ ಅಂತಂದ್ರೆ ಇವತ್ತು ನಾಡಿಗೆ ಆಹಾರ ಹುಡುಕ್ತಾ ಬರ್ತಾ ಇದೆ. ಜನ ಅರ್ಥ ಮಾಡಿಕೊಳ್ತಾ ಇದೆ, ಅದನ್ನು ಕೊಲ್ತಾ ಇದ್ದಾರೆ. ದುಃಖ ಆಗ್ತದೆ ನಿಜವಾಗಿ. ನಮ್ಮ ಹಾಗೆ ಅವು ನಿಜವಾಗಿ ಪ್ರಾಣಿಗಳು ನಮಗೆ ವೈರಿಗಳಲ್ಲ, ನಾವು ಅವುಗಳಿಗೆ ವೈರಿಗಳು. ಆ ದೃಷ್ಟಿಯಿಂದಾಗಿ ನಮ್ಮ ಮೇಲೆ ಎರಗಲಿಗೆ ಬರ್ತವೆ ಹೊರತು ಬೇರೆ ಯಾವ ರೀತಿಯಲ್ಲಿ ಕೂಡ ಅಲ್ಲ. ಇದಕ್ಕೆಲ್ಲ ಮಧ್ಯೆ ಏನಂತಾರೆ ಕಾಡನ್ನ ಸುಸ್ಥಿತಿಯಲ್ಲಿ ಇಡಬೇಕು ನಾವು. ಈಗ ಕೊನೆಯದಾಗಿ ಈಗ ಇವತ್ತಿನ ದಿವಸ ಕೇವಲ ವಿಶ್ವ ಪರಿಸರ ದಿನ ಅನ್ನುವಂಥದ್ದನ್ನ ಆಚರಣೆ ಮಾಡ್ತೇವೆ. ಈ ಒಂದು ಆಚರಣೆ ಅರ್ಥಪೂರ್ಣ ಆಚರಣೆ ಆಗ್ಬೇಕಾದ್ರೆ ಯಾವ ರೀತಿಯಾದಂತ ಒಂದು ಆಚರಣೆ ಆಗ್ಬೇಕು ತಮ್ಮ ಮಾತಿನ ಕೊನೆಯದಾಗಿ? ಅದೇ ನಾನು ಆಗ ನಿಮಗೆ ಅರ್ಥಪೂರ್ಣತೆಯಲ್ಲಿ ನಾನು ನಿಮಗೆ ಹೇಳಿದೆ, ಆಗ್ಲೇ ನಾನು ಹೇಳಿದೆ ಏನು ಅಂತಂದ್ರೆ ಕೇವಲ ಫ್ಯಾಷನಬಲ್ ಆಗಿ ಈ ದಿನಾಚರಣೆಗಳು ಆಗೋದು ಬೇಡ. ಅದಕ್ಕೊಂದು ಟಾರ್ಗೆಟ್ ಇಡ್ಲಿ, ಒಂದು ಟಾರ್ಗೆಟ್ ಇಡ್ಲಿ. ನೋಡಿ, ಈ ಸಲ ವಿಶ್ವ ಪರಿಸರ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏನು ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಅಂತಾದರೆ ಮಕ್ಕಳಿಗೆ ಒಂದು ಟಾರ್ಗೆಟ್ ಕೊಡುವಂಥದ್ದು, ಅಥವಾ ಶಿಕ್ಷಣ ಸಂಸ್ಥೆಯನ್ನು ಕೇಳ್ತಕ್ಕಂಥ ಬೇರೆ ಡಿಪಾರ್ಟ್ಮೆಂಟ್ಗಳಿವೆ, ಅವುಗಳು ಅವರಿಗೆ ಟಾರ್ಗೆಟ್ ಅನ್ನು ಕೊಡುವಂಥದ್ದು. ಸರ್ಕಾರ ಸ್ಥಳೀಯ ಆಡಳಿತ ಒಂದು ಟಾರ್ಗೆಟ್ ಅನ್ನು ಕೊಡುವಂಥದ್ದು. ಇದಿಷ್ಟನ್ನು ಫುಲ್ಫಿಲ್ ಮಾಡಬೇಕು. ನಾನು ಆಗ ನಿಮಗೆ ಮಕ್ಕಳಿಗೆ ಒಂದು ಬಾಧ್ಯತೆಯನ್ನು ಕೊಡಬೇಕು. ಆ ಮಗೊಂದು ಗಿಡವನ್ನು ಕೊಡಿ, ಆ ಮಗು ಆ ಗಿಡವನ್ನು ನೆಟ್ಟು ಆ ಮೂಲಕ ಆ ಗಿಡವನ್ನು ಮರವಾಗಿಸಕ ಜವಾಬ್ದಾರಿನ ಮಗುವಿಗೆ ಕೊಡಿ. ಆದರೆ ಮಗುವಿಗೆ ಯಾವತ್ತು ಕೂಡ ಏನು ಮಾಡಬೇಕಂದ್ರೆ ಅದಕ್ಕೆ ಒಂದು ರೀತಿಯ ಅದಕ್ಕೆ ಎನ್ಕರೇಜ್ ಮಾಡಬೇಕಂದ್ರೆ ನಾನು ಹಾಗೆ ಹೇಳಿದ ಹಾಗೇನೆ ಆ ಮಕ್ಕಳಿಗೆ ಏನಾದರೂ ಒಂದು ಅಂಕಗಳು ಇಷ್ಟು ಇದೆ ನಾನು ಕೊಡ್ತೇನೆ, ಅದನ್ನ ಪರೀಕ್ಷಾ ಸಂಬಂಧಿಯಾಗಿಯೇ ತೆಗೊಳ್ಬಹುದು. ಆ ಅಂಕಗಳನ್ನ ತೆಗೊಳ್ಳಿ ಆ ಮಗುವಿಗೆ ಕೊಡಬೇಕು. ಆ ಮೂಲಕ ಸ್ಥಳೀಯ ಆಡಳಿತ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಅವರ ಒಂದು ಮಿತಿಯಲ್ಲಿ ಆ ಬೆಂಬಲವನ್ನ ಕೊಡಬೇಕು. ಇದಕ್ಕೆ ಸಂಸ್ಥೆಗಳಿಗೆ ಇದನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶ್ವ ಪರಿಸರ ದಿನಾಚರಣೆ ಮಾಡಿ ನಮಗೆ ಇವತ್ತು ಸಾಧ್ಯತೆ ಇದೆ. ಮತ್ತೆ ನಾವು ಏನು ಹೇಳ್ತಾ ಇದ್ದೇವೆ, ಈ ಜನಪ್ರತಿನಿಧಿಗಳು ಬಂದು ಮಾತನಾಡಿದ್ದನ್ನೇ ಪೇಪರಲ್ಲಿ ಹಾಕೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಕೂಡ ಅದನ್ನೇ ಹೈಲೈಟ್ ಮಾಡುವಂಥದ್ದು, ಇದು ಜನಗಳಿಗೆ ಬೇಕಾಗಿಲ್ಲ. ಇದು ರಿಸೋರ್ಸ್ ಪರ್ಸನ್ಸ್ ನಾನು ಹೇಳ್ತಾ ಇಲ್ಲ, ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾ ಇದ್ದಾರೆ, ಚಿಂತಕರು ಏನು ಹೇಳ್ತಾ ಇದ್ದಾರೆ, ಇದು 4 ಜನಗಳಿಗೆ ತಲುಪಬೇಕು. ಪೇಪರ್ ಅಲ್ಲಿ ನಾಳೆ ದೊಡ್ಡ ಹೆಡ್ಡಿಂಗ್ ಆಗಿ ಅದು ಬರಬೇಕೇ ಹೊರತು ಇವರು ಹೀಗೆ ಹೇಳಿದ್ರು ಮಾತ್ರ ಬರುವುದಲ್ಲ. ಇದು ಬರಲಿ. ಇವತ್ತು ನಿಮಗೆ ಜನಪ್ರತಿನಿಧಿಗಳು ಏನು ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಇದನ್ನು ಅರ್ಥ ಮಾಡಿಕೊಂಡು ಮಾಡಿದರೆ ಮಾತ್ರ ನಾವು ವಿಶ್ವ ಪರಿಸರ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಅದನ್ನ ಆಚರಿಸಿದ ಹಾಗೆ ಆಗ್ತದೆ. ಥ್ಯಾಂಕ್ ಯು. ಇಷ್ಟು ಹೊತ್ತು ನಮ್ಮ ಜೊತೆ ನೇರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾವೆಲ್ಲ ರೀತಿಯಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬಹುದು ಅನ್ನುವಂಥದ್ದನ್ನು ಕೂಡ ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮವನ್ನು ಹಂಚಿಕೊಂಡಂತ ರಾಜಮನಿ ರಾಮಕುಂಜ ಅವರು ನಮ್ಮ ಜೊತೆ ಇದ್ರು. ಕೊನೆಯದಾಗಿ ಅವರಿಗೆ ಧನ್ಯವಾದ ಹೇಳುವ. ಸರ್, ತಮಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಯಾವ ರೀತಿಯಾಗಿ ಇವತ್ತಿನ ಈ ಕಾಲಘಟ್ಟದಲ್ಲಿ ಜೂನ್ 5 ಅನ್ನುವಂಥದ್ದು ಕೇವಲ ಒಂದು ದಿವಸದ್ದು ಮಾತ್ರವಲ್ಲ, ವರ್ಷ ಪೂರ್ತಿ ಇರುವಂತಹ ಒಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ನಮ್ಮ ನಿಲುವಾಗಿತ್ತು. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತವಾಗಿ ಜನಪರ ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ.